ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ತುರ್ತಾಗಿ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು, ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಯನ್ನು ಅರಿತು ವಿವಿಧ ಸಾಮಾಜಿಕ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಮೆಸ್ಕಾಂ ಸಲಹಾ ಸಮಿತಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಸದಸ್ಯರ ಒಂದು ಸೇರ್ಪಡೆ, ಈ ಬಗ್ಗೆ 2 ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಗೌರವಾನ್ವಿತ ಸದಸ್ಯರನ್ನು ನಮ್ಮ ರಮೇಶ್ ಶೆಟ್ಟಿ ಬೋಳಿಯರವರು ಸ್ವಾಗತಿಸಲಿಕ್ಕಿದ್ದಾರೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಆಶ್ರಯದಲ್ಲಿ ಇವತ್ತು 2 ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ಒಂದು, ಸರ್ಕಾರದಿಂದ ಆದೇಶ ಆಗಿದೆ. ಮೆಸ್ಕಾಂಗೆ ಮಂಗಳೂರು ವಿಧಾನಸಭಾ ವ್ಯಾಪ್ತಿಯ ಕೆಲವಾರು ಸದಸ್ಯರಿಗೆ ಮೆಸ್ಕಾಂನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಆದೇಶ ಪತ್ರವನ್ನು ಕೊಡುವಂಥ ಒಂದು ಕಾರ್ಯಕ್ರಮ. ಅದರೊಟ್ಟಿಗೆ ಉಳ್ಳಾಳ ಹಾಗೂ ಸೋಮೇಶ್ವರ ಭಾಗದ ಭಾಳಷ್ಟು ಕಾರ್ಯಕರ್ತರು ನಮ್ಮ ಯು ಟಿ ಖಾದರ್ರವರ ಕಾರ್ಯವನ್ನು ಕೆಲಸವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಾರೆ. ಆ 2 ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾದಂಥ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿರಿಯರಾದಂಥ ಸುದರ್ಶನ್ ಶೆಟ್ಟಿ ಅಮಲಮಗರು ವಲಯ ಸಮಿತಿ ಅಧ್ಯಕ್ಷರು, ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬ್ಲಾಕಿನ ಉಪಾಧ್ಯಕ್ಷರಾದಂಥ ದಿನೇಶ್ ರೈ ಇವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ಬ್ಲಾಕಿನ ಉಪಾಧ್ಯಕ್ಷರಾದ ಮೊಹಮ್ಮದ್ ಮುಸ್ತಾಫಾ ಹರೇಕಳ ಇದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದ ಸುರೇಖಾ ಚಂದ್ರಾಸ್ ಅವರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಡಿ ಸಿ ಸಿಯ ಸದಸ್ಯರಾದಂಥ ದೇವಕಿ ಉಳ್ಳಾಲರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ತಲಪಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅಶ್ರಫ್ ಕೇಶರವರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಉಳ್ಳಾಳದ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಉಸ್ಮಾನ್ ಕಲ್ಲಾಪುರ ಇದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರು ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಮೋನ್ ಪಾವರ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರಾಜ್ಯ ವಕ್ಫ್ ಬೋರ್ಡಿನ ಸದಸ್ಯರಾದಂಥ ಅಬ್ದುಲ್ ರೆಹಮಾನ್ ಕೋಡಿಚಾಲರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ. ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಬ್ದುಲ್ ರೆಹಮಾನ್ ಹೇಕೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಮ್ಮ ಉಳ್ಳಾಳದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಶೀದ್ ಉಳ್ಳಾಲರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೇವಾದಳದ ಪ್ರಮುಖರಾದ ನಾಗೇಶ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ. ಹಿಂದುಳಿದ ವರ್ಗದ ಅಧ್ಯಕ್ಷರಾದ ದೀಪಕ್ ಪಿಲಾರ್ ಇದ್ದಾರೆ, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೋಟೆಕಾರ ರೈತರ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಅಬು ಸಾಲಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. NSVIನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಶಾಹಿಲ್ ಮಂಚಲರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಬ್ಲಾಕಿನ ಕಾರ್ಯದರ್ಶಿಗಳಾದಂಥ ಮನ್ಸೂರ್ ಮಂಚಲರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೀನಿ. ಅದೇ ರೀತಿ ನಮ್ಮ ಕೋಟೆಕಾರ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸುಕುಮಾರ್ ಗಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೀನಿ. ಉಳ್ಳಾಲ ನಗರಸಭೆಯ ನಮ್ಮ ನಿರ್ದೇಶಕರಾದಂಥ ರವಿ ಅವರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಉಳ್ಳಾಲ ಭಾಗದಲ್ಲಿ ಬಹಳ ಉದ್ಯಮಿಯಾಗಿ ಅದೇ ರೀತಿ ಸಮಾಜ ಸೇವಾ ಚಟುವಟಿಕೆಯನ್ನು ಮಾಡಿಕೊಂಡು ಅದೇ ರೀತಿ ಯು ಟಿ ಖಾದರೊಟ್ಟಿಗೆ ಬಹಳ ಅನ್ಯೋನ್ಯವಾಗಿದ್ದುಕೊಂಡು ಇದ್ದಂಥ ನಮ್ಮ ನವನೀತ್ ಉಳ್ಳಾಲರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಂಥ ಲತಕ್ಕ ಇದ್ದಾರೆ, ಅಮಿತಾ, ಅದೇ ರೀತಿ ಎಲ್ಲ ಮಹಿಳಾ ಕಾಂಗ್ರೆಸ್ನ ಎಲ್ಲ ಸದಸ್ಯರನ್ನು ಅದೇ ರೀತಿ ಸೇರಿದಂಥ ಎಲ್ಲರನ್ನು ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಮಾಡಿಕೊಂಡು ಇವತ್ತು ನಮ್ಮ ಮೆಸ್ಕಾಂನಿಂದ ಅನೇಕ ನಿರ್ದೇಶಕರುಗಳು ಆಗಿದೆ. ಬೇರೆ ಬೇರೆ ವಿಭಾಗಕ್ಕೆ ಆಗಿದೆ, ತಾಲೂಕು ಕಚೇರಿಗೆ ಆಗಲಿ ಅಥವಾ ಬೇರೆ ಬೇರೆ ವಕ್ಫ್ಗಾಗಲಿ. ಅದೇ ರೀತಿ ಇವತ್ತು ಸುಮಾರು 60 ಜನರನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೆಸ್ಕಾಂಗೆ ನಿರ್ದೇಶಕರನ್ನಾಗಿ ನಾಮನಿರ್ದೇಶವನ್ನಾಗಿ ನಮ್ಮ ಯು ಟಿ ಖಾದರ್ರವರು ಮಾಡಿದ್ದಾರೆ. ಅದರ ಆದೇಶ ಪತ್ರವನ್ನು ಕೂಡ ಇವತ್ತು ಕೊಡಲಿಕ್ಕಿದೆ. ಅದೇ ರೀತಿ ಯು ಟಿ ಖಾದರ್ರವರ ಕಾರ್ಯವೈಖರಿ, ಅದೇ ರೀತಿ ಅವರ ಕೆಲಸ ಕಾರ್ಯಗಳು
ಅದೇ ರೀತಿ ಅವರ ಪ್ರೀತಿಯನ್ನು ಮೆಚ್ಚಿ ನಮ್ಮ ಉಳ್ಳಾಳ ಭಾಗದಲ್ಲಿ ಹಾಗೂ ಈಗ ಸೋಮೇಶ್ವರದವರು ಕೂಡ ಒಂದು 10 ಜನ ಬರಲಿಕ್ಕಿದ್ದಾರೆ. ಸೋಮೇಶ್ವರ ಭಾಗದಲ್ಲಿ ಹಾಗೂ ಉಳ್ಳಾಳ ಭಾಗದಲ್ಲಿ ನಮ್ಮ ನವನೀತರವರ ನಾಯಕತ್ವದಲ್ಲಿ ಯಾರನ್ನಾದರೂ ಒಂದು ಸೇರಿಸಬೇಕಾದರೆ ಅಲ್ಲಿ ನಾಯಕತ್ವವಾದ ಅಗತ್ಯ ಇದೆ. ಆ ಪ್ರಕಾರ ನವನೀತರವರು ಆ ಭಾಗದಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಇವತ್ತು ಸುಮಾರು 20 ಮಂದಿಯನ್ನು ನಮ್ಮ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಲಿಕ್ಕೆ ಯುಟಿ ಖಾದರ್ರಲ್ಲಿ ತಿಳಿಸಿರುತ್ತಾರೆ. ಆ ಪ್ರಕಾರವಾಗಿ ಮೊನ್ನೆಯಿಂದ ಅವರು ನಾಳೆಯಿಂದ ನಾಡದಿಂದ ರಂಜಾನ್ ಪ್ರಾರಂಭವಾಗುವುದರಿಂದ ಕಷ್ಟ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ತುರ್ತಾಗಿ ಇವತ್ತೇ ಒಂದು ಸಭೆಯನ್ನು ಇಟ್ಟು ಇವತ್ತು ಅವರನ್ನೆಲ್ಲರನ್ನು ಸೇರಿಸಬೇಕಂತೇಳಿ ಯುಟಿ ಖಾದರ್ ಅವರ ಆದೇಶ ಆಗಿದೆ. ಆದ್ದರಿಂದ ಇವತ್ತು ನಮ್ಮ ನವನೀತರವರ ನೇತೃತ್ವದಲ್ಲಿ ಎಲ್ಲ 20 ಮಂದಿಯನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಗೊಳಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸೋಮೇಶ್ವರದಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರು ಸಮಾಜ ಸೇವಕಿಯಾದಂಥ ಶ್ರೀಮತಿ ಶಾಲಿನಿ ಶೆಟ್ಟಿ ಅವರ ನೇತೃತ್ವದಲ್ಲಿ 10 ಮಂದಿಯನ್ನು ಕೂಡ ಅಲ್ಲಿ ಕೂಡ ನಾವು ಈ ಪಕ್ಷಕ್ಕೆ ಸೇರ್ಪಡೆಗೊಳಿಸುತ್ತಿದ್ದೇವೆ. ಅದೇ ರೀತಿ ನಂತರ ದಿನಗಳಲ್ಲಿ 1 ತಿಂಗಳು ಕಳೆದು ಯುಟಿ ಖಾದರ್ ಸಮ್ಮುಖದಲ್ಲಿ ಅನೇಕ ಗ್ರಾಮಗಳಿಂದ ಎಲ್ಲ ಗ್ರಾಮಗಳಿಂದ ಕೂಡ ಸೇರುವವರ ಪಟ್ಟಿ ಇದೆ. ಅವನ್ನೆಲ್ಲ ಬರುವ ತಿಂಗಳು ನಮ್ಮ ಉಪವಾಸ ಕಳೆದ ನಂತರ ಸೇರ್ಪಡೆಯನ್ನು ಗೊಳಿಸ್ತಾ ಇದ್ದೀವಿ. ಇವತ್ತು ಯಾಕೆ ಸೇರ್ತಾರೆ ಅಂತ ಹೇಳಿದರೆ ಯುಟಿ ಖಾದರ್ ಅವರ ಕೆಲಸ. ಯುಟಿ ಖಾದರ್ ರಾತ್ರಿ ಹಗಲಿಲ್ಲದೆ ಎಲ್ಲ ಜನರ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಕೊಡ್ತಾರೆ. ಅವರ ಪಕ್ಷ ಭೇದ ಇಲ್ಲ, ಯಾವ ಪಕ್ಷದವರಾಗಲಿ ಅವರಿಗೆ ಕೆಲಸವನ್ನು ಮಾಡಿಕೊಡ್ತಾರೆ. ಆದ್ದರಿಂದ ಅವರ ಒಂದು ಪ್ರೀತಿಯಿಂದ ಎಲ್ಲರೂ ಕೂಡ ಅವರ ಕಡೆಗೆ ಹೋದಾಗ ತಾನು ಕೂಡ ಪಕ್ಷಕ್ಕೆ ಬರ್ತೇನೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅನೇಕ ಜನರನ್ನು ಕೂಡ ಪಕ್ಷಕ್ಕೆ ಸೇರಿಸಬೇಕಂತ ತಿಳ್ಕೊಂಡು ಅವರಲ್ಲಿ ಕೇಳಿಕೊಂಡಾಗ ಅವರೀಗ ಸ್ಪೀಕರ್ ಆದ ಕಾರಣ ಪಕ್ಷದ ವಿಚಾರವನ್ನು ಅವರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಬದಲಾಗಿ ಕೆಲಸವನ್ನು ಕೂಡ ಎಲ್ಲ ಜನರಿಗೆ ಮಾಡಿಕೊಟ್ಟಾಗ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರ್ತೀನಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅದೇ ಪ್ರಕಾರ ಸೇರುವಂಥ ಅವರ ಪಟ್ಟಿ ಕೂಡ ದೊಡ್ಡದಾಗಿದೆ. ಯಾಕಂತ ಹೇಳಿದರೆ ಅವರ ಕೆಲಸ ಕೇವಲ ಒಬ್ಬ ಶಾಸಕನಾಗದವನು 5 ವರ್ಷದಲ್ಲಿ ಕೆಲಸ ಮಾಡುವುದಕ್ಕೆ ಬದಲಾಗಿ ಕೇವಲ 2 ವರ್ಷದಲ್ಲಿ ತನ್ನ ಕ್ಷೇತ್ರದ ಎಲ್ಲ ಕೆಲಸಗಳನ್ನು ಸ್ಪೀಕರ್ ಸಭಾಧ್ಯಕ್ಷರಾದ ಕಾರಣ ಇವತ್ತು ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ವಿಚಾರ, ಕೇವಲ ಈ ಭಾಗದಲ್ಲಿ ಸುಮಾರು 220 ಕೋಟಿ ರೂಪಾಯಿ ಇದರಲ್ಲಿ ಒಂದು ಸೇತುವೆ ಬೋಳಾರದಿಂದ ಕೋಟೆಪುರ ತನಕ ಬೋಳಾರ ತನಕ ನಿಮಗೆಲ್ಲರಿಗೂ ಗೊತ್ತಿದೆ. ಕೇವಲ ಎಲ್ಲ ಟೆಂಡರೆಲ್ಲ ಆಗಿದೆ, ಎಲ್ಲ ಆಗಿದೆ. ಮೊನ್ನೆ ಸ್ಥಳ ವೀಕ್ಷಣೆ ಕೂಡ ಮೊದಲು ಹೋಗಿ ಮಾಡಿ ಬಂದಿದ್ದಾರೆ ಅವರು, ಯಾವ ಕಡೆಯಿಂದ ಇದು ಮಾಡೋದು ಅಂತ ತಿಳ್ಕೊಂಡು. ಅದೇ ರೀತಿ ತುಂಬೆದಲ್ಲಿ ಕೂಡ ತುಂಬೆಯಿಂದ ಸಜಿಪನ್ನಡ ತನಕ ಅಲ್ಲಿ ಕೂಡ 63 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಸೇತುವೆ, ದೊಡ್ಡ ಕೆಲಸ ಇದು. ಅದೇ ರೀತಿ ನೀವು ನೋಡ್ತಾ ಇದ್ದೀರಿ ಎಲ್ಲ ಗ್ರಾಮಗಳಿಗೆ ಕೂಡ ಕುಡಿಯುವ ನೀರು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿ ನೀರಿನ ಸಂಪರ್ಕ ಇದೆಯೋ ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟು ನೀರಿನ ವ್ಯವಸ್ಥೆ ಇಲ್ಲ. ಆದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 24x7 ಎಲ್ಲ ಗ್ರಾಮಕ್ಕೆ ಕೂಡ ಮೊದಲ ಆದ್ಯತೆಯಾಗಿ ಉಳ್ಳಾಳ ನಗರಸಭೆ, ಸೋಮೇಶ್ವರ ಪುರಸಭೆ, ಅದೇ ರೀತಿ ಕೋಟೆಕಾಡು ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಮೊದಲನೇ ಅಂದಾಗಿ ಈಗ ಎಲ್ಲ ಹಳ್ಳಿಗಳಿಗೆ ಕೂಡ ಬಾಕಿ ಇದ್ದ ಎಲ್ಲ ಹಳ್ಳಿಗಳಿಗೆ ಕೂಡ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಕೀರ್ತಿ ಇದ್ದರೆ ಅದು ಯುಟಿ ಖಾದರ್ರದ್ದು. ಅದೇ ರೀತಿ ನಮ್ಮ ಜಿಲ್ಲೆ ನಮ್ಮ ತಾಲೂಕನ್ನಾಗಿ ಉಳ್ಳಾಳ ತಾಲೂಕನ್ನಾಗಿ ಮಾಡಿ ಅಲ್ಲಿ ಅಗ್ನಿಶಾಮಕದ ಅವಶ್ಯಕತೆ ಅಂತ ಹೇಳಿಕೊಂಡು ಕಮಲಪದವಿನಲ್ಲಿ 2 ಎಕರೆ ಜಾಗೆಯನ್ನು ಮಾಡಿ ಅಲ್ಲಿ ಕೂಡ 7 ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಕೂಡಲೇ ಮುಖ್ಯಮಂತ್ರಿಯವರು ಬಂದು ಅಲ್ಲಿ ಶಂಕುಸ್ಥಾಪನೆ ಆಗಲಿಕ್ಕಿದೆ ಅಗ್ನಿಶಾಮಕ ಠಾಣೆ. ಅದರ ಬದಿಯಲ್ಲಿ ಕಮಲಪದವಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲ ಪರವಾನಿಗೆ ನಮ್ಮ ವಾಹನದ ಚಾಲನಾ ಪರವಾನಿಗೆಗೆ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಎಲ್ಲ ಕೆಲಸ ಕಾರ್ಯಗಳಾಗಿ ಉದ್ಘಾಟನೆಗೆ ಬಾಕಿ ಇದೆ. ಅದೇ ರೀತಿ 25 ಕೋಟಿ ರೂಪಾಯಿ ವೆಚ್ಚದ ನಿಮ್ಮ ಕಣ್ಣೆದುರು ಕಾಣ್ತದೆ ಇವತ್ತು ಯಾವ ರೀತಿ ಆಗ್ತಾ ಇದೆ ಅಂತೇಳಿ. ರಸ್ತೆ ತೊಕ್ಕೋಟಿಂದ ಚೆಮ್ಮಗುಡ್ಡ ತನಕ 4 ಪಥ ಈವಾಗಲೇ ಬರುವಾಗ ಭಾಳ ಖುಷಿ ಕಾಣ್ತಾ ಇದೆ ನಮಗೆ. ಆಚೆಯಿಂದ ಬರುವಾಗ ಭಾಳ ಖುಷಿ ಕಾಣ್ತಾ ಇದೆ. ಈ ರಸ್ತೆ ಇಷ್ಟು ಅಗಲಾಗಿದೆ, ಚೆಂದ ಆಗಿದೆ, ಎಲ್ಲ ಕೆಲಸ ಆಗೋದಂಗೆ ಮುಂಚೆಯೇ ಈಗ ಅಷ್ಟು ಒಂದು ಚೆಂದವಾಗಿ ಕಾಣ್ತಾ ಇದೆ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದೇ ರೀತಿ ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಡರ್ಗ್ರೌಂಡ್ ಕೇಬಲನ್ನು ಮಾಡ್ತಾ ಇದ್ದಾರೆ. ಕರೆಂಟ್ ಎಲ್ಲ ಕಂಬ ಇನ್ನಿಲ್ಲ, ಇಡೀ ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಕಂಬ ಇನ್ನು ನೋಡಲಿಕ್ಕೆ ಇಲ್ಲ. ನಾವು ಎಲ್ಲ ನೆಲದಾಡಿ ಟೆಂಡರ್ ಕೂಡ ಆಗಿದೆ. ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಬಂದು ಅದರ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಅದೇ ರೀತಿ ಮೆಸ್ಕಾಮಿನವರು ಕರೆಂಟ್ ಅಂತ ಹೇಳಿದ್ರೆ ಮೊದಲು ನಮಗೆ ಕರೆಂಟ್ ಎಷ್ಟು ಈಗ 1 ನಿಮಿಷ ಕೂಡ ಕರೆಂಟ್ ಹೋಗ್ತಾ ಇಲ್ಲ, ಅಷ್ಟು ವ್ಯವಸ್ಥೆ ಮಾಡಿದರೆ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚೆಂಬುಗುಡ್ಡೆಯಲ್ಲಿ ಅದು ಅಪ್ಗ್ರೇಡ್ ಆಗ್ತದೆ.
ಅದರಲ್ಲಿ ಕೋಟೆಕಾರಲ್ಲಿ ಕೂಡ ಮಾಡಿದ್ದಾರೆ. ಅದ ನಂತರ ಮೊದಲು ನಮಗೆ ಕರೆಂಟು ಆಚೆ ಪಾವೂರು ಹಾಗೆ ಕೊಣಾಜಿಗೆ ಬರ್ತಿದ್ದು, ಕೊಣಾಜಿಯಿಂದ ಚೊಮ್ಮಗುಡ್ಡೆಗೆ ಬರ್ತಾಯಿತ್ತು. ಈಗ ಕೇವಲ ಅಲ್ಲಿ ನಮ್ಮ ಮಂಗಳೂರಿನಿಂದ ಡೈರೆಕ್ಟಾಗಿ ಇಲ್ಲಿ ಬರುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿ ಎಲ್ಲ ಕೆಲಸಗಳು ಕೂಡ ಅದೇ ರೀತಿ ಗ್ರಾಮಾಂತರ ಪ್ರದೇಶಕ್ಕೆ ಕೇವಲ 10 ದಿವಸದಲ್ಲಿ 1 ಕೋಟಿಯಿಂದ 1.5 ಕೋಟಿ ರೂಪಾಯಿಯ ಕೆಲಸ ಕಾಮಗಾರಿ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಇನ್ನು ಚಾಲನೆ ಆಗೋದಕ್ಕಿದೆ. ಅದೇ ರೀತಿ ಭಾಳ ಸುಸಜ್ಜಿತವಾದಂಥ 75 ಲಕ್ಷ ರೂಪಾಯಿ ಯೋಜನೆಯಲ್ಲಿ ನಮ್ಮ ಉಳ್ಳಾಳದಲ್ಲಿ ಲೈಬ್ರರಿ, ಮಕ್ಕಳಿಗೆ ಓದಲಿಕ್ಕೆ ಸುಸಜ್ಜಿತವಾದಂಥ ಲೈಬ್ರರಿ ಬೇಕಂತ ಹೇಳಿಕೊಂಡು ಲೈಬ್ರರಿ ಅದಕ್ಕೆ 75 ಲಕ್ಷ ರೂಪಾಯಿಯಲ್ಲಿ ಲೈಬ್ರರಿ ವ್ಯವಸ್ಥೆ ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಆಗ್ತದೆ. ಅದೇ ರೀತಿ ಅಲ್ಲಿಯ ಕಾರ್ಮಿಕರಿಗೆ ಕೆಲಸ ಮಾಡುವಂಥ ಪುರಸಭಾ ಕಾರ್ಮಿಕರಿಗೆ ಅಲ್ಲಿ ಪುರಸಭಾ ಅವರಿಗೆ ಮನೆಯ ವ್ಯವಸ್ಥೆ ಕೂಡ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತದೆ. ಅಂಗವಿಕಲರಿಗೆ ಕೂಡ ವ್ಯಾಪಾರ ಮಾಡಬೇಕಂತ ಹೇಳಿಕೊಂಡು 5 ಅಂಗಡಿಗಳಿಗೆ 25 ಲಕ್ಷ ರೂಪಾಯಿಯ ಅಂಗಡಿ ಕಟ್ಟಡ ಕೂಡ ಅಲ್ಲಿ ಆಗ್ತಾಯಿದೆ. ಫಿಸಿಯೋಥೆರಪಿ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಗೆ ಕಟ್ಟಡ ಇಲ್ಲ ಅಂತ ಹೇಳುವಾಗ 75 ಲಕ್ಷ ರೂಪಾಯಿಯಲ್ಲಿ ಫಿಸಿಯೋಥೆರಪಿ ಕಟ್ಟಡಕ್ಕೆ ಕೂಡ ಇಟ್ಟಿದ್ದಾರೆ. ಯಾವುದಕ್ಕೆಲ್ಲ ಅನುದಾನ ಇಡಬೇಕಾ ಎಲ್ಲ ಅನುದಾನಗಳಿಟ್ಟು ಪುನಃ 10 ಕೋಟಿ ರೂಪಾಯಿ ಅನುದಾನ ಬಂದಿದೆ, ಅದಕ್ಕೆ ವ್ಯವಸ್ಥೆ ಆಗಲಿಲ್ಲ. ಅದೇ ರೀತಿ ನಮ್ಮ ಕೊರಗಜ್ಜನ ಕಟ್ಟೆ ಹತ್ತಿರ 3.5 ಕೋಟಿ ರೂಪಾಯಿಯ ರಸ್ತೆ ಅಗಲೀಕರಣ, ಅದೇ ರೀತಿ 2 ಕೋಟಿ ರೂಪಾಯಿಯ ಡಾಮರೀಕರಣ, ಒಟ್ಟಿಗೆ 5.5 ಕೋಟಿ ರೂಪಾಯಿಯ ಮಾರ್ಗದ ಕೆಲಸ ಅಲ್ಲಿ ಕೂಡ ಆಗಲಿಕ್ಕಿದೆ. ಇದೆಲ್ಲವೂ ಕೂಡ UT ಖಾದರ್ರವರು ಶ್ರಮಪಟ್ಟು ಈ ಕ್ಷೇತ್ರಕ್ಕೆ ಬೇಕಾಗಿ ಕೇವಲ 2 ವರ್ಷದಿಂದ ನಮಗೆ ಅನುದಾನ ತಂದಿದ್ದಾರೆ. ಅದನ್ನೆಲ್ಲವನ್ನು ಮೆಚ್ಚಿಕೊಂಡು ಈಗ ಎಲ್ಲ ಗ್ರಾಮದಲ್ಲಿ ಕೂಡ ನಾವೆಲ್ಲರೂ ಕೂಡ ತಪ್ಪಾಗಿ ಬೇರೆ ಪಕ್ಷಕ್ಕೆ ಹೋಗಿದ್ದೇವೆ. ಅದಕ್ಕೆ ಬದಲಾಗಿ ನಾವು ಖಂಡಿತವಾಗಿಯೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೇವೆ ಅಂತ ಹೇಳಿಕೊಂಡು ಅವರ ಹತ್ರವೇ ಮಾತಾಡ್ತಾರೆ. ಅವರಿಗೆ ಸ್ಪೀಕರ್ ಆದ ಕಾರಣ ಅವರಿಗೆ ಆಗಲಿಕ್ಕಿಲ್ಲ. ಅದಕ್ಕಾಗಿ ನನ್ನ ಬ್ಲಾಕ್ನಲ್ಲಿ ತಿಳಿಸಿ ಎಲ್ಲರನ್ನು ಕೂಡ ಸೇರಿಸುವ ಅಂತ ಹೇಳಿಕೊಂಡು ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಈ ಸಲ ಬರುವವರೆಲ್ಲ ಒಳ್ಳೆಯ ವಿದ್ಯಾವಂತರಾಗಿದ್ದಾರೆ. ವಿದ್ಯಾವಂತರು ಬಂದರೆ ಪಕ್ಷಕ್ಕೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಅನೇಕ ಜನ ವಿದ್ಯಾವಂತರು ಕೂಡ ಪಕ್ಷದಲ್ಲಿದ್ದರೆ ಪಕ್ಷ ಬೆಳೆಯೋದಕ್ಕೆ, ಪಕ್ಷ ಸಂಘಟನೆ ಮಾಡಲಿಕ್ಕೆ ಭಾಳಷ್ಟು ಖುಷಿ ಆಗ್ತಾ ಇದೆ. ಅದೇ ರೀತಿ ಎಲ್ಲ ಕಡೆ ಕೂಡ ಎಲ್ಲರನ್ನು ಸೇರಿಸಿಕೊಂಡು ಬಂದಂಥ ಎಲ್ಲರಿಗೂ ಕೂಡ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ಬ್ಲಾಕ್ ಕಾಂಗ್ರೆಸ್ನ ಈ ಸಭೆ ಅಧ್ಯಕ್ಷತೆಯನ್ನಿರ್ತಕ್ಕಂಥ ಬ್ಲಾಕಿನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರುಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಪಕ್ಷದ ನಾಯಕರುಗಳೇ, ಈಗಾಗಲೇ ಬ್ಲಾಕ್ ಅಧ್ಯಕ್ಷರು ಹೇಳಿದಾಗೆ ರಮೇಶ್ ಶೆಟ್ಟಿಯವರು ಸಂಪೂರ್ಣ ವಿವರವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಈ ಕ್ಷೇತ್ರದ ಶಾಸಕರಾಗಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರಾಗಿದ್ದುಕೊಂಡು UT ಖಾದರ್ ಅವರು ಎಷ್ಟು ಗ್ರ್ಯಾಂಟ್ಗಳನ್ನು ತಂದಿದ್ದಾರೆ. ರಾಜ್ಯದ ಚರಿತ್ರೆಯಲ್ಲೇ ಮೊದಲ ಬಾರಿಗೆ ಉಳ್ಳಾಲ ಕ್ಷೇತ್ರಕ್ಕೆ ಇಷ್ಟೊಂದು ದೊಡ್ಡ ಗ್ರ್ಯಾಂಟ್ ಬಂದಿದೆ. ಅದಲ್ಲದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ತುಲನೆ ಮಾಡಿದಾಗ ನಮ್ಮ ಕ್ಷೇತ್ರಕ್ಕೆ ಈ ಸಲ ಬಂದಷ್ಟು ಮೊತ್ತ ಗ್ರ್ಯಾಂಟ್ ಯಾವತ್ತೂ ಬಂದಿರಲಿಲ್ಲ. ಇಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಜನಸಾಮಾನ್ಯರಿಗೆ ಯಾವುದೆಲ್ಲ ಅಗತ್ಯ ಇದೆ ಅದನ್ನೆಲ್ಲ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಉಳ್ಳಾಲ ಕ್ಷೇತ್ರದ ಜನತೆಯ ಪರವಾಗಿ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ UT ಖಾದರ್ ಅವರನ್ನು ನಾನು ಅಭಿನಂದಿಸ್ತೇನೆ. ಇವತ್ತು ಪಕ್ಷದ ಕಾರ್ಯಕರ್ತರನ್ನು ಗುರುತಿಸಬೇಕು ಅಂತ ಕಳೆದ 5-6 ತಿಂಗಳ ಹಿಂದೆಯೇ ಅವರು ಹೇಳಿದಾಗೆ ಮೆಸ್ಕಾಮಿಗೆ ಸ್ಥಳೀಯ ನಿರ್ದೇಶಕರ ನೇಮಕ ಮಾಡಬೇಕಿತ್ತು. ಸುಮಾರು 60-70 ಜನರಿಗೆ ಇವತ್ತು ಸರ್ಕಾರದ ವತಿಯಿಂದ ನೇಮಕಾತಿ ಆದೇಶ ಬಂದು ಅವರ ಸ್ಪೀಕರ್ ಅವರ ಲೆಟರ್ ಕೂಡ ಬಂದು ಇವತ್ತು ನಾವು ಆ ಆದೇಶವನ್ನು ನೀಡಲಿಕ್ಕಿದ್ದೇವೆ. ಆ ಮೂಲಕ ಆ ಕ್ಷೇತ್ರದ ಇದಕ್ಕೆ ಮೆಸ್ಕಾಮಿಗೆ ಸಂಬಂಧಪಟ್ಟ ಏನು ವಿಚಾರಗಳು ಇದ್ದರೂ ಕೂಡ ಸಂಬಂಧಪಟ್ಟ ನಿರ್ದೇಶಕರಲ್ಲಿ ನಾವು ಹೇಳಿದಾಗ ಅದಕ್ಕೆ ಸ್ಪಂದಿಸುವಂಥ ವ್ಯವಸ್ಥೆಯನ್ನು ಕೂಡ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಅಧಿಕಾರಿಗಳು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅದು ಮಾಡುವಂಥದ್ದು ಕೆಲಸ ಕೂಡ ಮಾಡ್ತಾರೆ. ಜೊತೆಗೆ ಅದರ ಸಭೆ ಅದನ್ನೆಲ್ಲ ಕರೀತಾರೆ. ಅದಕ್ಕೆ ಕೆಲವು ಕಡೆ ಶಾಸಕರು ಚೇರ್ಮನ್ ಆಗಿರ್ತಾರೆ, ಇನ್ನೊಂದು ಕೆಲವು 4-5 ಕಡೆ, ಒಂದರಲ್ಲಿ ಸನ್ಮಾನ್ಯ ಸುದರ್ಶನ್ ಶೆಟ್ಟರನ್ನು ಚೇರ್ಮನ್ ಮಾಡಿದೆ, ಇನ್ನೊಂದು ಕಡೆ 2-3 ಜನ ಚೇಂಜಸ್ ಮಾಡಿದೆ. ಚೇರ್ಮನ್ ಅಂದರೆ ಶಾಸಕರಿಗೆ ಅಲ್ಲಿ ಬರಲಿಕ್ಕೆ ಆಗೋದಿಲ್ಲ ಎಲ್ಲ ಸಭೆಗಳಿಗೆ. ಅದಕ್ಕೆ ಅವರವ್ರನ್ನ ಕೆಲವು ಕಡೆ ನೇಮಕ ಮಾಡಿ ಚೇರ್ಮನ್ ಆಗಿ ಆದೇಶ ಮಾಡಿದ್ದಾರೆ. ನಿಮಗೆಲ್ಲರಿಗೂ ನಾನು ಇವತ್ತು ನೇಮಕಗೊಂಡಂಥ ಎಲ್ಲರನ್ನೂ ಅಭಿನಂದಿಸ್ತಾ ಶುಭಾಶಯ ಹೇಳಿಕೊಂಡು, ಅದಲ್ಲದೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಮತ್ತು ಇದನ್ನು ಸರ್ಕಾರದ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಂಡು ಇವತ್ತು ಈ ಪಕ್ಷಕ್ಕೆ ಅನೇಕ ಜನ ಸುಮಾರು 30 ಜನ ಸನ್ಮಾನ್ಯ ನವನೀತ್ ಮತ್ತು ಇನ್ನಿತರ ಸೋಮೇಶ್ವರ ಶಾಲಿನಿ ಶೆಟ್ಟಿಯವರ ಬೇರೆ ಬೇರೆ ಇವರ ನಾಯಕತ್ವದಲ್ಲಿ ಇವತ್ತು 30 ಜನ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ತಾರೆ. ಅವರನ್ನೆಲ್ಲ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡೋಣ. ಈ ಭಾಗದಲ್ಲಿ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸ ಆಗಲಿ, ಜನರಿಗೆ ಯಾವುದೇ ಒಂದು
ಕುಂದುಕೊರತೆ ಇಲ್ಲದೆ ಆಡಳಿತ ನಡೆಸುವಂಥ ವ್ಯವಸ್ಥೆ ಆಗಲಿ, ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕ್ಷೇತ್ರದ ಶಾಸಕರು ನಮಗೆ ನೀಡಲಿಕ್ಕಿದ್ದಾರೆ. ಅವರಿಗೆಲ್ಲ ನಾನು ಶಾಸಕರ ಅಲ್ಲಿ ಮನವಿ ಮಾಡಿಕೊಂಡು ಈ ಕ್ಷೇತ್ರದ ಜನತೆ ಪರವಾಗಿ ಮುಂದಿನ ದಿನಗಳಲ್ಲಿ ನಮಗೆ ಅವ್ರಿಗೆ ಶಾಸಕರಾಗಿದ್ದರೆ ಕೆಲಸ ಎಲ್ಲ ಆಗ್ತದೆ, ಬೇಕಾದಷ್ಟು ಕೆಲಸ ಮಾಡ್ಬೋದು. ಆದರೆ ಅವರಿಗೆ ಜನರೊಟ್ಟಿಗೆ ನಮ್ಮೊಂದಿಗೆ ಮಿಂಗಿಲಾಗಲಿಕ್ಕೆ ಆಗೋದಿಲ್ಲ. ಅವರು ಸರ್ಕಾರದ ವಿಧಾನಸಭೆ ಶಾಸಕರಾಗಿರೋದ್ರಿಂದ ಪಕ್ಷದ ಕಾರ್ಯಕ್ರಮದಲ್ಲಿ ಅವರಿಗೆ ಭಾಗವಹಿಸುವಂಥ ಅವಕಾಶ ಇಲ್ಲ. ಅವರು ಅದರಿಂದಾಗಿ ನಮಗೆ ಭಾಳ ಕೊರತೆ ಆಗಿದೆ, ತೊಂದರೆ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಕೋರಿಕೆ ಅವರ ಏನು ಇರ್ಬೋದು, ನಮ್ಮ ಕೋರಿಕೆ ಅವರು ಮುಂದಿನ ದಿನಗಳಲ್ಲಿ ಭಗವಂತನ ಕೃಪೆಯಿಂದ ಮಂತ್ರಿಗಳಾಗಿ ಮತ್ತೆ ನಮ್ಮ ಬ್ಲಾಕಿಗೆ ಬರಬೇಕು ಅಂತ ಆಗಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಆಗ್ತಾರೆ ಅಂತ ಹೇಳಿಕೊಂಡು ನಾವೆಲ್ಲ ಮತ್ತೆ ಪಕ್ಷ ಸಂಘಟನೆ ಮಾಡೋಣ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಈ ಇವರು ಮಾತಾಡಾದ್ಮೇಲೆ ನಾವು ನೇಮಕಾತಿ ಪತ್ರ ಒಬ್ಬೊಬ್ಬರೇ ಇದು ಮಾಡೋಣ. ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಪಕ್ಷದಿಂದ ಕಾರ್ಯಕರ್ತರನ್ನು ಬರಮಾಡಿಕೊಳ್ಳುವ ಒಂದು ಕಾರ್ಯಕ್ರಮದ ಜೊತೆಗೆ ಸರ್ಕಾರದಿಂದ ನಾಮನಿರ್ದೇಶನಗೊಂಡಂಥ ಅಭ್ಯರ್ಥಿಗಳನ್ನು ಕೂಡ ಅವರಿಗೆ ನಾಮನಿರ್ದೇಶನಗೊಂಡ ಪತ್ರವನ್ನು ಹಂಚುವಂಥ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಬ್ಲಾಕಿನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರೇ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈಗಾಗಲೇ ಮಾತಾಡಿದಂಥ ನಮ್ಮೆಲ್ಲರ ನಾಯಕರಾದಂಥ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿರುವಂಥ ಸದಾಶಿವ ಹುಲ್ಲಾಲ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರೇ, ಪಕ್ಷದ ಎಲ್ಲ ಮುಖಂಡರೇ, ಸೇರಿದ ಪಕ್ಷದ ವಲಯ ಸಮಿತಿಯ ಅಧ್ಯಕ್ಷರೇ, ಪಕ್ಷದ ಎಲ್ಲ ಕಾರ್ಯಕರ್ತರ ಬಂಧುಗಳೇ, ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಳ್ಳಲು ಬಂದಂಥ ಬೇರೆ ಪಕ್ಷದಿಂದ ಬಂದಂಥ ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ಪಕ್ಷದ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರು ತಮ್ಮನ್ನು ಸ್ವಾಗತ ಮಾಡುವುದರ ಜೊತೆಗೆ ಪ್ರಾಸ್ತಾವಿಕವಾಗಿ ಕೆಲವೊಂದು ವಿಚಾರಗಳನ್ನು ಹೇಳಿದರು. ಮುಖ್ಯವಾಗಿ ಈ ಭಾಗದಲ್ಲಿ ಹಲವು ವರ್ಷಗಳಿಂದ ಕಳೆದ 5 ಬಾರಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದುಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಸರ್ಕಾರದಲ್ಲಿ ವಿವಿಧ ಇಲಾಖೆಯ ಮಂತ್ರಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉಸ್ತುವಾರಿ ಮಂತ್ರಿಗಳಾಗಿ, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಸನ್ಮಾನ್ಯ UT ಖಾದರ್ ಅವರ ಕೆಲಸ ಕಾರ್ಯ, ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರಬೇಕಾಗ್ತದೆ. ಮುಖ್ಯವಾಗಿ ಈ ಭಾಗದಲ್ಲಿ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಕಳೆದ 5 ಬಾರಿ ಶಾಸಕರಾದಾಗಲೂ ಕೂಡ ಸರ್ಕಾರ ಇಲ್ಲದ ಸಂದರ್ಭದಲ್ಲೂ ಕೂಡ ಈ ಭಾಗದಲ್ಲಿ ಬೇರೆಲ್ಲ ಶಾಸಕರುಗಳಿಂದ ಯಾರು ಅಧಿಕಾರದಲ್ಲಿದ್ದರೂ ಕೂಡ ವಿವಿಧ ಇಲಾಖೆಗಳಿಂದ ಅನುದಾನವನ್ನು ತಂದುಕೊಂಡು ಕ್ಷೇತ್ರದ ಎಲ್ಲ ಗ್ರಾಮಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು, ಅದು ಓಟು ಹೆಚ್ಚಿಗೆ ಬಂದ ಗ್ರಾಮ ಇರ್ಬೋದು, ಓಟು ಕಡಿಮೆ ಬಂದ ಗ್ರಾಮ ಇರ್ಬೋದು, ಅಥವಾ ಮತ ಹಾಕಿದವರು ಇರ್ಬೋದು, ಮತ ಹಾಕದವರು ಇರ್ಬೋದು, ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಬ್ಬ ಪ್ರತಿನಿಧಿಯ ಜವಾಬ್ದಾರಿ ಏನು, ಆ ಜವಾಬ್ದಾರಿಯನ್ನು ಅರಿತುಕೊಂಡು ಎಲ್ರಿಗೂ ಸಮಾನತೆಯಿಂದ ಕೆಲಸ ಮಾಡಿದಂಥ ಕರ್ನಾಟಕ ರಾಜ್ಯದ ಒಬ್ಬ ಅತ್ಯುತ್ತಮ ಶಾಸಕ ಅಂತ ಹೇಳಿದರೆ ಸನ್ಮಾನ್ಯ UT ಖಾದರ್ ಅವರು. ಅವರ ಕೆಲಸ ಕಾರ್ಯಗಳನ್ನು ಒಪ್ಪಿಕೊಂಡು ಈಗಾಗಲೇ ನಮ್ಮ ಪಕ್ಷಕ್ಕೆ ಹಲವಾರು ಮಂದಿ ಈ ಮೊದಲು ಕೂಡ ಬಂದಿದ್ದಾರೆ. ಹಲವರು ಕೂಡ ಬಂದವರು ಕೂಡ ಅದು BJP ಇರ್ಬೋದು, JDS ಇರ್ಬೋದು, SDP ಇರ್ಬೋದು, ಬೇರೆ ಬೇರೆ ಪಕ್ಷದಿಂದ ಕೂಡ ಬಂದವರನ್ನು ನಾವು ಕಂಡಿದ್ದೇವೆ. ಅದರಲ್ಲಿ ಹೆಚ್ಚಿನವರಿಗೆ ನಮ್ಮ ಪಕ್ಷದಲ್ಲಿ ಇದ್ದವರಿಗಿಂತ ಹೆಚ್ಚಿನ ಆದ್ಯತೆಯನ್ನು ಕೂಡ ಸನ್ಮಾನ್ಯ UT ಖಾದರ್ ಅವರು ಕೊಟ್ಟಿದ್ದನ್ನು ನಾವು ನೋಡಿರ್ಬೋದು. ಅದು ಬೇರೆ ಬೇರೆ, ಅದು ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಅವಕಾಶ ಅಥವಾ ಪಕ್ಷದಲ್ಲಿ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡುವಂಥ ಅವಕಾಶ. ಆದರೂ ಅವರಿಗೆ ಕೆಲಸ ಕಾರ್ಯಗಳನ್ನು ಅವರಿಗೆ ಅವಕಾಶವನ್ನು ಕೊಟ್ಟಾಗ ಮೂಲ ಕಾಂಗ್ರೆಸ್ಸಿಗರು ಯಾವತ್ತೂ ಕೂಡ ಇಲ್ಲಿ ಅಡ್ಡಿ ಮಾಡಲಿಲ್ಲ. ಬಹಳಷ್ಟು ಮೂಲ ಕಾಂಗ್ರೆಸ್ಸಿಗರಿಗೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಸಿಗದಿದ್ದರೂ ಕೂಡ ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡುವಂಥ ಕಾರ್ಯಕರ್ತರನ್ನು ನಾವು ನೋಡಿದ್ದೇವೆ.
ಈಗಾಗಲೇ ಇವತ್ತು ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಈಗ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಮಗೆ ಒಂದು ಹೆಮ್ಮೆ ಇದೆ. ಈ ಸಲ ನಮ್ಮ ಜಿಲ್ಲೆಯಲ್ಲಿ 2 ಅತ್ಯುತ್ತಮವಾದಂಥ ಸ್ಥಾನಮಾನ. ಉದಾಹರಣೆಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸದಾಶಿವಲಾಲ್ರವರು, ನಿಜವಾಗಿ ಅವರಿಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮಾತ್ರ ಅಲ್ಲ, ಅವರಿಗೆ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದಂಥ ಸ್ಥಾನಮಾನ ಸಿಗಬೇಕಾಗಿತ್ತು. ಇದು ನಮ್ಮ ಅನಿಸಿಕೆ. ಯಾಕಂತ ಹೇಳಿದರೆ ನಾವು ಸಣ್ಣ ವಯಸ್ಸಿನಲ್ಲಿ ಪಕ್ಷಕ್ಕೆ ಬಂದಾಗ 15 ವರ್ಷದ ವಯಸ್ಸಿನಲ್ಲಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಒಂದು ಕಾರ್ಯಕ್ರಮಕ್ಕೆ, ಪಕ್ಷದ ಮೀಟಿಂಗಿಗೆ ಬರ್ತಾ ಇದ್ದೆ. ಆವಾಗಲಿಂದ ಕೂಡ ನಮ್ಮ ಸುದರ್ಶನ್ ಶೆಟ್ಟಿ, ಸದಾಶಿವ ಉಳ್ಳಾಲ್ರವರು ಹಿರಿಯ ಕಾಂಗ್ರೆಸ್, ಇಲ್ಲಿ ಇರುವವರಲ್ಲಿ ಹಿರಿಯ ಕಾಂಗ್ರೆಸ್ಗೆರು ನಮಗೆ ಅವರೇ ಕಾಣೋದು. ಆವತ್ತಿನಿಂದ ಸದಾಶಿವ ಉಳ್ಳಾಲ್ರವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅವ್ರ ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ನೋಡಿದಾಗ ಅವರಿಗೆ ಇವತ್ತೊಂದು MLC ಆಗಿ ಆದರೂ ಕೂಡ ಒಂದು ಜವಾಬ್ದಾರಿ ಸಿಗುವಂಥ ಒಂದು ಅವಕಾಶ ಆದರೂ ಕೂಡ ಅವರಿಗೆ ಆಗಬೇಕಾಗಿತ್ತು. ಆದರೂ ನಮಗೊಂದು ಸಂತೋಷ ಇದೆ, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರ ಜೊತೆಗೂಡಿ ಮತ್ತು ಶಾಸಕರ ಮಾರ್ಗದರ್ಶನದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿಯ ಕೆಲಸ ಅವರ ಅವಧಿಯಲ್ಲಿ ಈಗಾಗಲೇ ನಡೀತಾ ಇದೆ, ಮುಂದಕ್ಕೆ ಕೂಡ ಆಗಲಿಕ್ಕಿದೆ. ಅದು ಭಾಳ ಸಂತೋಷ. ಅದರ ಜೊತೆಗೆ ಮಮತಾ ಗಟ್ಟಿಯವರು ಕೂಡ, ಅವರು ಗೇರು ನಿಗಮದ ಅಭಿವೃದ್ಧಿಯ ಅಧ್ಯಕ್ಷರಾಗಿ ಕೂಡ ಅವರು ಕೂಡ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚಿನ ಒಂದು ಮುತುವರ್ಜಿ ಮಹತ್ವವನ್ನು ಕೊಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ನಿಗಮಗಳಲ್ಲಿ ಸದಸ್ಯರಾಗಿ ಆಗುವಂಥ ಒಂದು ಅವಕಾಶ ಸಿಕ್ಕಿದೆ. ಇವತ್ತು ಕೂಡ ಕೆಲವರಿಗೆ ಮೆಸ್ಕಾಂನಲ್ಲಿ ಒಂದು ಅವಕಾಶಗಳನ್ನು ಸನ್ಮಾನ್ಯ ಶಾಸಕರು ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಹೇಳುವುದಿಷ್ಟೇ, ಅವಕಾಶ ಸಿಗ್ಬೋದು, ಸಿಗದೇ ಇರ್ಬೋದು. ಸಿಕ್ಕಿದವರಿಗಿಂತ ಸಿಗದೇ ಇದ್ದವರು ನಿಷ್ಠಾವಂತ ಕಾರ್ಯಕರ್ತರಾಗಿ ಇನ್ನೂ ಕೂಡ ನಮ್ಮ ಪಕ್ಷದಲ್ಲಿ ದುಡಿಯುತ್ತಿರುವುದು ಅದು ಶ್ಲಾಘನೀಯ. ನಾನು ಹೇಳ್ತೇನೆ, ಒಂದು ಪಕ್ಷ, ಒಂದು ಅಧಿಕಾರ ಅದು ಶಾಶ್ವತ ಯಾರಿಗೂ ಅಲ್ಲ. ನಮಗೆ ಸಿಕ್ಕಿದಂಥ ಅವಧಿಯಲ್ಲಿ ನಾವು ಜನರಿಗಾಗಿ ಅಥವಾ ಸಮಾಜಕ್ಕಾಗಿ ಏನನ್ನು ಮಾಡಿದ್ದೇವೆ ಅದು ಮುಖ್ಯ. ನಾವು ನೋಡಿರ್ಬೋದು, ಬಹಳಷ್ಟು ರಾಷ್ಟ್ರಪತಿಗಳನ್ನು ನಾವು ನೋಡಿದ್ದೇವೆ, ಪ್ರಧಾನಿಗಳನ್ನು ನೋಡಿದ್ದೇವೆ, ಮುಖ್ಯಮಂತ್ರಿಗಳನ್ನು ನೋಡಿದ್ದೇವೆ, ಬೇರೆ ಬೇರೆ ಮಂತ್ರಿಗಳನ್ನು ನೋಡಿದ್ದೇವೆ, ಬೇರೆ ಬೇರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಬೇರೆ ಬೇರೆಯವರು ನೋಡಿದ್ದೇವೆ. ಆದರೂ ಕೂಡ ಎಷ್ಟು ಜನರ ಹೆಸರು ಉಳಿದಿದೆ ಎಂಬುದನ್ನು ನಾವು ನೋಡಬೇಕು. ಅದು ಬೆರಳೆಣಿಕೆಯ ಜನರ ಹೆಸರು ಮಾತ್ರ ಉಳಿದಿರುವುದು. ಯಾಕೆ ಉಳಿದಿರುತ್ತೆ ಅಂತ ಹೇಳಿದರೆ, ಅವರಿಗೆ ಸಿಕ್ಕಿದಂಥ ಅಧಿಕಾರದ ಅವಧಿಯಲ್ಲಿ ಜನಪರವಾದಂಥ ಕಾರ್ಯಕ್ರಮ, ಜನಪರವಾದಂಥ ಸೇವೆಯನ್ನು ಮಾಡಿದವರ ಹೆಸರು ಮಾತ್ರ ಉಳಿತದೆ. ಅಂಥ ಒಂದು ಹೆಸರಲ್ಲಿ ಈ ಭಾಗದಲ್ಲಿ ಸನ್ಮಾನ್ಯ UT ಖಾದರ್ ಅವರ ಹೆಸರು ಕೂಡ ಶಾಶ್ವತವಾಗಿ ಉಳಿತದೆ. ಯಾಕೆ ಉಳಿತದೆ ಅಂತ ಹೇಳಿದರೆ, ಸನ್ಮಾನ್ಯ UT ಖಾದರ್ ಅವರು ನಾವು ಯಾರೂ ಕೂಡ ಬಯಸದ ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ತಾಲೂಕಿಗಳ ಬೇಡಿಕೆ ಇತ್ತು. ಆದರೆ ನಮಗೆ ಉಳ್ಳಾಲ ತಾಲೂಕು ಬೇಕಂತೇಳಿ ಯಾವುದೇ ಒಬ್ಬ ಕಾರ್ಯಕರ್ತ ಯಾರಾದರೂ ಕೂಡ ಬೇಡಿಕೆ ಇಡದ ಸಂದರ್ಭದಲ್ಲೂ ಕೂಡ ಉಳ್ಳಾಲವನ್ನು ತಾಲೂಕನ್ನಾಗಿ ಮಾಡುವುದರ ಮೂಲಕ ನಮಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗುವ ಹಾಗೆ ಮಾಡಿದವರು ಸನ್ಮಾನ್ಯ UT ಖಾದರ್ ಅವರು. ಒಂದು. ಎರಡನೇದಾಗಿ ನಮಗೆ ಹರೇಕಳ ಅಡ್ಯಾರ್ ಬ್ರಿಡ್ಜ್ ಕಮ್ ಸೇತುವೆ, ನೀರಿನ ಮಟ್ಟದಕ್ಕೆ ಡ್ಯಾಮ್ ಮತ್ತು ಆ ಸೇತುವೆ, ಅದು ಇತಿಹಾಸ. ಇನ್ನು ಕೋಟೆಪುರದಿಂದ ನಮ್ಮ ಇಲ್ಲಿಗೆ ಬೋಳಾರಕ್ಕೆ ಆಗುವಂಥ ಒಂದು ಸಂಪರ್ಕ ಸೇತುವೆ, ಅದು ಕೂಡ ಒಂದು ಇತಿಹಾಸ. ಮತ್ತು ಇನ್ನೊಂದು ಸಜಿಪ ಟು ತುಂಬೆ, ಅಲ್ಲಿ ಕೂಡ ಒಂದು ಸೇತುವೆ ಆಗಲಿಕ್ಕೆ, ಇದು ಇತಿಹಾಸ. ಇದನ್ನು ಯಾರಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಕೆಲಸ ಇನ್ನು ಮೊದಲು ಯಾವ ಶಾಸಕನು ಕೂಡ ಮಾಡಲಿಲ್ಲ, ಇನ್ನು ಬರುವವರಿಗೂ ಕೂಡ ಮಾಡಲಿಕ್ಕೆ ಒಂದು ಅವಕಾಶ ಸಿಗಲಿಕ್ಕಿಲ್ಲ. ಅದರಿಂದಾಗಿ ಸನ್ಮಾನ್ಯ UT ಖಾದರ್ ಅವರ ಹೆಸರು ಕೂಡ ಈ ಭಾಗದಲ್ಲಿ ಅವರ ನಂತರವೂ ಕೂಡ ಶಾಶ್ವತವಾಗಿ ಉಳಿಯುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದೀಗಾಗಲೇ ಸರ್ಕಾರ ಬಂದು 2 ವರ್ಷ ಮೇಗೆ 2 ವರ್ಷ ಆಗ್ತದೆ. 2 ವರ್ಷದಲ್ಲಿ 1000 ಕೋಟಿಯರಷ್ಟು ಅನುದಾನವನ್ನು ಈ ಭಾಗಕ್ಕೆ ತಂದಿದ್ರೆ ಅದು ಸುಲಭದ ಕೆಲಸ ಏನೂ ಅಲ್ಲ. ಅದರಲ್ಲೂ ಕೂಡ ಪ್ರತಿಯೊಂದು ಇಲಾಖೆಯಿಂದ, ಅದು ಬೇರೆ ಬೇರೆ ಇಲಾಖೆಯಿಂದ ಅನುದಾನವನ್ನು ತಂದುಕೊಂಡು ಪ್ರತಿಯೊಂದು ಮೂಲಭೂತ ಸೌಕರ್ಯ ಆಗಬೇಕು. ನನ್ನ ಕ್ಷೇತ್ರ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು. ರಸ್ತೆ ಮಾತ್ರ ಅಲ್ಲ, ಅದು ಕರೆಂಟ್ ಇರ್ಬೋದು, ನೀರಿನ ವಿಚಾರ ಇರ್ಬೋದು, ಹಕ್ಕುಪತ್ರ ವಿಚಾರ ಇರ್ಬೋದು, ನಿವೇಶನದ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರ, ಎಲ್ಲ ವಿಚಾರಗಳಲ್ಲೂ ಕೂಡ ನನ್ನ ಕ್ಷೇತ್ರದಲ್ಲಿ ಜನರಿಗೆ ತೊಂದರೆ ಆಗಬಾರ್ದು, ಜನಪರವಾದಂಥ ಪ್ರಯೋಜನ ಆಗುವಂಥ ಕೆಲಸ ಆಗಬೇಕು ಎಂಬ ನಿಟ್ಟಿನಲ್ಲಿ ತಂದಿದ್ದಾರೆ. ಅದನ್ನು ಮನಗೊಂಡು ಇವತ್ತು ತಾವೆಲ್ಲರೂ ಕೂಡ ಪಕ್ಷಕ್ಕೆ ಬಂದಿದ್ದೀರಿ. ತಾವು ಬಂದಾಗ ತಮ್ಮನ್ನು ಪಕ್ಷ ಕೂಡ ಉತ್ತಮವಾಗಿ ನಿಮ್ಮನ್ನು ನೋಡ್ತದೆ. ನೀವು ಕೂಡ ಪಕ್ಷದಲ್ಲಿ ಇರುವವರನ್ನು ಕೂಡ ಗಮನಿಸಿ, ನೀವು ಕೂಡ ಪಕ್ಷದ ಮೇಲೆ ವಿಶ್ವಾಸವಿಟ್ಟು ನೀವು ಕೂಡ ಪಕ್ಷವನ್ನು ಕೂಡ ಅಭಿವೃದ್ಧಿ ಪಡಿಸುವಲ್ಲಿ ಯಾರಲ್ಲಿ ಇವತ್ತು ಸೇರ್ತಾರೆ ಅವರು ಕೆಲಸವನ್ನು ಮಾಡಬೇಕು. ನಿಮಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಅದೇ ರೀತಿ ಮೆಸ್ಕಾಂನ ಏನು ಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಆಗ್ತೇನೆ. ಜೈ ಕಾಂಗ್ರೆಸ್. ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಸನ್ಮಾನ್ಯ UT ಖಾದರ್ ಅವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡು
ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಕಡೆ, ಅಲ್ಪಸಂಖ್ಯಾತರ ಕಡೆ, ಹಿಂದುಳಿದ ವರ್ಗದವರ ಕಡೆ ಇದೆ ಅನ್ನುವುದನ್ನು ಅರಿತುಕೊಂಡು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನವನೀತ್ ಉಲ್ಲಾಲ್ ಬೈಲ್ ಅವರ ನೇತೃತ್ವದಲ್ಲಿ, ಶಾಲಿನಿ ಅಕ್ಕನವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ನಾನು ಪ್ರಪ್ರಥಮವಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಏರ್ಪಾಟು ಮಾಡಿರತಕ್ಕಂಥ ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮೆಲ್ಲರ ನಾಯಕರು, ಆತ್ಮೀಯರು ಆಗಿರತಕ್ಕಂಥ ರಮೇಶ್ ಶೆಟ್ಟಿ ಬೋಲಿಯಾರ್ರವರೇ, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆತ್ಮೀಯರಾಗಿರತಕ್ಕಂಥ ಸದಾಶಿವ ಉಲ್ಲಾಲ್ ಅವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರೇ, ಸೇರಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳೇ, ನಾನೇನು ಹೆಚ್ಚು ಮಾತನಾಡಲಿಕ್ಕೆ ಈ ಸಂದರ್ಭದಲ್ಲಿ ಹೋಗೋದಿಲ್ಲ. ಆದರೆ ಒಂದಂತೂ ಮಾತ್ರ, ಪಕ್ಷಕ್ಕೆ ಇವತ್ತು ಸೇರ್ಪಡೆಯಾಗತಕ್ಕಂಥ ಕೆಲವೊಂದು ಕಾರ್ಯಕರ್ತರು ಅಥವಾ ಕೆಲವೊಂದು ಮುಖಂಡರಿಗೆ ನನ್ನ ಮಾತು, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ತಾವುಗಳು ಬಂದಿದ್ದೀರಾ. ಜಾತ್ಯತೀತ ಭಾವನೆಯಲ್ಲಿ ಹಿಂದೂ ಇರ್ಬೋದು, ಮುಸಲ್ಮಾನ ಇರ್ಬೋದು, ಕ್ರೈಸ್ತ ಇರ್ಬೋದು, ಯಾವುದೇ ಒಂದು ವಿಚಾರಗಳು ಬಂದಾಗ ನಾವು ಸಾಮರಸ್ಯದಿಂದ ಈ ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಈ ಕ್ಷೇತ್ರದ ಅಭಿವೃದ್ಧಿಯ ಚಿಂತನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಸ್ತಫರವರು ಮಾತನಾಡುವಾಗ ಹೇಳಿದರು, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಆದರೆ ಇವತ್ತು ನಾನು ಬ್ಲಾಕ್ ಕಾಂಗ್ರೆಸ್ನ ಈ ಕಚೇರಿ, ಇದು ನಮ್ಮ ಮನೆ. ನಾವು ರಸ್ತೆ ಬದಿಯಲ್ಲಿ ನಿಂತು, ಯಾವುದೋ ಅಂಗಡಿಯ ಬಾಗಿಲಲ್ಲಿ ನಿಂತು, ಯಾವುದೋ ಹೋಟೆಲಲ್ಲಿ ಕೂತ್ಕೊಂಡು, ಯಾವುದೋ ಸಾರ್ವಜನಿಕರು ಸೇರತಕ್ಕಂಥ ಜಾಗದಲ್ಲಿ ಭಾರತೀಯ ಜನತಾ ಪಕ್ಷದ ಅಥವಾ ಇನ್ನಿತರ ಪಕ್ಷದ ಕೆಲವೊಂದು ಕಾರ್ಯಕರ್ತರ ಮುಂದೆ ನಮ್ಮ ಶಾಸಕರನ್ನು ದೂರೋದಾಗಲಿ, ನಮ್ಮ ಪಕ್ಷವನ್ನು ದೂರೋದಾಗಲಿ, ಪಕ್ಷದ ಯಾವುದೇ ಮುಖಂಡರನ್ನು ದೂರೋದಾಗಲಿ ಆಗುವಂಥ ಕೆಲಸವನ್ನು ಮಾಡಬಾರದು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅಧಿಕಾರ ಸಿಕ್ಕಿದಾಗ ಜನಸಾಮಾನ್ಯ ಮೂಲ ಕಾಂಗ್ರೆಸ್ಸಿಗ ಅಥವಾ ಯಾರು ಕಾಂಗ್ರೆಸ್ಸಿಗ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಅವನಿಗೆ ಕೆಲಸ ಮಾಡತಕ್ಕಂಥ ಕೆಲಸವನ್ನು ಅಧಿಕಾರ ಸಿಕ್ಕಿದವರು ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಕೆಲವೊಂದು ಕಡೆ ಏನಾಗ್ತಾ ಇದೆ, ಶ್ರೀಮಂತದಾಗಿ ಇದ್ರೆ ಮಾತ್ರ ಅಧಿಕಾರ. 20-30 ವರ್ಷ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿರತಕ್ಕಂಥ, ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡಿರತಕ್ಕಂಥ ಕಾರ್ಯಕರ್ತರನ್ನು ಗುರುತಿಸತಕ್ಕಂಥ ಕೆಲಸವೂ ಕೂಡ ಈ ಕಾಂಗ್ರೆಸ್ ಪಕ್ಷದಿಂದ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಯಾರೂ ಕೂಡ ಅಧಿಕಾರವನ್ನು ಬಯಸಿಕೊಂಡೇ ಬರುವಂಥ ವಿಚಾರ ಅಂತ ನಾನು ಹೇಳುವಂಥದ್ದಲ್ಲ. ಆದರೆ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿನಿಗೆ ಇವತ್ತು ಅಧಿಕಾರ ಸಿಗಬೇಕು ಅನ್ನುವಂಥಲ್ಲಿ ಯು ಟಿ ಖಾದರ್ ಅವರ ಯಾವ ಚಿಂತನೆ ಇದೆ. ಇವತ್ತೇನು 40 ಜನ 50 ಜನರಿಗೆ ಏನು ಅಧಿಕಾರವನ್ನು ಇವತ್ತು ಹಸ್ತಾಂತರ ಮಾಡತಕ್ಕಂಥ ಕೆಲಸ ಕೂಡ ಇಲ್ಲಿ ನಡೆಯಲಿಕ್ಕಿದೆ. ಆದರೆ ಮಾನ್ಯ ಅಧ್ಯಕ್ಷರೇ, ನಾನು ನಿಮ್ಮಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಉಲ್ಲಾಲ ವಿಧಾನಸಭಾ ಕ್ಷೇತ್ರ ಅಥವಾ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಯು ಟಿ ಖಾದರ್ ಅವರು ಮಾಡಿರತಕ್ಕಂಥ ಪ್ರತಿಯೊಂದು ಕಾರ್ಯಗಳನ್ನು ಗಮನಿಸಿದಾಗ, ಯಾರಿಗೆ ಹಕ್ಕುಪತ್ರ ಇಲ್ಲ, ಯಾರು ಸರ್ಕಾರಿ ಜಾಗದಲ್ಲಿ ಇವತ್ತು ಗುಮ್ಕಿ ಜಾಗದಲ್ಲಿ ಮನೆಯನ್ನು ಕಟ್ಟಿದ್ದಾರೆ, ಅವರಿಗೆ ಮನೆಯ ಹಕ್ಕುಪತ್ರವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದಿದ್ರೆ ಅದು ಯು ಟಿ ಖಾದರ್ ಮಾಡಿದ್ದಾರೆ. ಹಿನ್ನೆಲೆಯನ್ನು ತೆಗೆದರೆ ಯು ಟಿ ಫರೀದ್ ಸಾಹೇಬ್ರವರ ಆ ಕಾಲದಿಂದಲೂ ಕೂಡ ಬಡವರಿಗೆ ಇವತ್ತು ಅನುಕೂಲವನ್ನು ಮಾಡತಕ್ಕಂಥ ಶಾಸಕರು ಯಾವುದಾದ್ರೂ ಪಕ್ಷದಲ್ಲಿ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಆಗಿರತಕ್ಕಂಥ ಪಕ್ಷ. ಮತ್ತೊಂದು ನನ್ನ ವಿನಂತಿ ಏನು ಅಂತ ಹೇಳಿದರೆ, ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ನನ್ನ ವಿನಂತಿ, ಬೇರೆ ಪಕ್ಷದವರು ಅಥವಾ ಇನ್ನಿತರು ಯಾರಾದರೂ ಪಕ್ಷಕ್ಕೆ ಸೇರುವಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಮಾರೆ, ಅಲ್ಲಿ ಹೋಗಬೇಡ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದನ್ನು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಪಕ್ಷ ವಿರೋಧದ ಹೇಳಿಕೆಗಳನ್ನು ಯಾರಾದರೂ ಕೊಟ್ಟರೆ ಅದಕ್ಕೆ ತಕ್ಕದಾದ ಶಾಸ್ತಿಯನ್ನು ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಿಯೇ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪಕ್ಷದಲ್ಲಿ ಇದ್ದುಕೊಂಡು ಬೇರೆಯವರು ಪಕ್ಷಕ್ಕೆ ಬರ್ತಾರೆ ಅಂದಾಗ, ಅರೆ ಪೋಚ್ ಮಾರಾಯ, ಅಲ್ಪ ಸರಿಜ್ಜಿ ಮಾರಾಯ, ಅಲ್ಪ ದಿನೇಶ್ ರೈ ಸರಿಜ್ಜೆ, ಅಲ್ಪ ರಮೇಶ್ ಶೆಟ್ಟರು ಸರಿಜ್ಜೇರು, ಅತ್ತನಾಡ ಮೋನಾಕ ಸರಿಜ್ಜೇರು ಪನ್ಪಿನಂಚಿನ ಪಾತ್ರ ನೋಡ್ಬಾನೊಂದು ಪಕ್ಷಗೂ ಹಿನ್ನಡೆ ಆಪಿನಂಚಿನ ಅತ್ತಂಡ ಪಕ್ಷಗೂ ದ್ರೋಹ ಆಪಿನಂಚಿನ ಕೆಲಸವನ್ನು ಏರು ಮಲ್ತಣ ನಾಡಲ್ಲ ಖಂಡಿತವಾದಲ ತಕ್ಕ ಶಾಸ್ತಿನ ಮಲ್ಪು ಅವನ್ಪಿನ ಪಾತ್ರ ಅನುಮಾನ ಇಷ್ಟಪಡಿಪೆ ದಯಗೆ ಈ ಪಾತ್ರವನ್ನು ಮಾಡೋದಿಲ್ಲ ಅಂತ ಬಂದಾಗ ಪಕ್ಷ ಸಂಘಟನೆ ಆವಡು ಸನ್ಮಾನ್ಯ ಯು ಟಿ ಖಾದರ್ಗೆ ಈ ಕ್ಷೇತ್ರದ ಶಾಸಕರು ಮಾತ್ರ ಹತ್ತಿ ಇನ್ನು ವಿಧಾನಸಭೆದ ಸಭಾಧ್ಯಕ್ಷರಾದುಲ್ಲೇರಿ ಪಕ್ಷದ ಚಿಹ್ನೆ ಇಪ್ಪುನ ಪಕ್ಷದ ಬಾವುಟ ಇಪ್ಪುನ ಪಕ್ಷದ ಕಚೇರಿಗೆ ಬರ್ರೆ ಆ ಒಂದು ನೆಚ್ಚಿನ ಪರಿಸ್ಥಿತಿ
ಆ ಪೊರ್ತುಡು ಪಕ್ಷವನ್ನು ಕಟ್ಟೋಡು ಬಂದು ರಮೇಶ್ ಶೆಟ್ಟಿ ನೀನು ಅಧ್ಯಕ್ಷ ಮಾಡ್ತಿದ್ದೇರಿ, ಸದಾಶಿವ ಉಲ್ಲಾಳ್ರಿ ಎಂಕಲ್ ಮಾತೆಲ್ಲ ಸೇರಿದು ಪಕ್ಷವನ್ನು ಕಟ್ಟೋನ ಕೆಲಸ ಮಲ್ಪ ಓವೇ ಕಾರಣಗಳ ಒಂಜಿ ವಿಚಾರ ನೆನೆಬುದಿಯೋಡು ಬ್ಲಾಕ್ ಕಾಂಗ್ರೆಸ್ ಒಂದು ಮಾತಾಡ್ದಿಲ್ಲ ಮಟ್ಲ ಮಟ್ಟದ ಅಥವಾ ಉನ್ನತ ಸ್ಥಾನ ನೋಡಿ ಇಪ್ಪು ಪನ್ಪಿನೇನು ಕೆಲ ಅಂತೋಡು ಇಪ್ಪು ನಂಚಿನ ಮಾತ ಅರ್ಥ ಮಲ್ತ ನೋಡು ಪನ್ಪಿನ ಅನ್ಪನೆ ತಯಾರಿಲ್ಲ ಓವೇ ಒಂಜಿ ಕಾರ್ಯಕ್ರಮ ಮಲ್ಪುಂಡು ನಾಡಲ ಬ್ಲಾಕ್ದ ಪರ್ಮಿಷನ್ ಬೋರ್ಡ್ ವಿದೌಟ್ ಬ್ಲಾಕ್ ಪರ್ಮಿಷನ್ ಯು ಕಾಂಟ್ ಡೂ ಎನಿಥಿಂಗ್ ನಾನು ದಯ ಪನ್ಪೆ ಬ್ಲಾಕ್ ಅಧ್ಯಕ್ಷರು ಏರಿಗೂ ಪನ್ಪಿನ ಮುಖ್ಯ ಅತ್ತು ಬ್ಲಾಕ್ ಅಧ್ಯಕ್ಷ ಸ್ಥಾನದ ಗೌರವ ಮುಖ್ಯ. ಇನಿ ರಮೇಶನ್ನೇ ಮಾತಾಡಿ ನೋಟುಗಳ ಸೇರುವರು ಮಾತಾಡಿ ನೋಟುಗಳ ಪಾತಿರೋರು ಮಾತಾಡಿ ನೋಟುಗಳ ಏಟೆಡುಗಳ ಅಂಚ ಬಂದು ಆಯ್ತಾ ಸಲಿಗೆರಿಗೆ ತೊನ್ನಂಚಿನ ಕೆಲಸನ ಏರ್ಲ ಮಲ್ಪೊಡ್ಚಿ 24 ವರ್ಷದಿಂಚಿ ಯಾಲ್ನ ಕಾಂಗ್ರೆಸ್ ಪಕ್ಷಡುಲ್ಲ 24 ವರ್ಷದಿಂಚಿ ಎಂಕೆಲ್ಲ ಕಾಂಗ್ರೆಸ್ ಪಕ್ಷಡುಲ್ಲ ಪಕ್ಷ ಸಂಘಟನೆದ ಕೆಲಸ ಮಲ್ಪುಗ ಅಧಿಕಾರ ಏರಿಗಳ ತಿಕ್ಕು ನಪಗ ತಿಕ್ಕುಂಡು ನಮಗೆಲ್ಲ ಮಲ್ಲ ಅಧಿಕಾರ ನಿರೀಕ್ಷೆ ಮಲ್ತದ್ದು ನನಲ ಇಜ್ಜಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ತಿಕ್ಕಜೀನಿ ಬಂದಿತ್ತಿಲ್ಲ ಕಾಂಗ್ರೆಸ್ ಪಕ್ಷದ ಒಂಜಿ ಮಾತ್ರ ಶ್ರೇಷ್ಠದಾದ ಅಂದ ಬಂಡ ಹಿಂದೂ ಮುಸ್ಲಿಂ ಕ್ರೈಸ್ತರು ನಾವು ಮಾತ್ರಲ್ಲ ಒಟ್ಟಿಗೆ ಕುಲ್ಲುದು ಇಂಚನೆ ಪಾತ್ರ ಒಂಜಿ ಅವಕಾಶ ಇತ್ತು ಬಂದ ನಾವು ಕಾಂಗ್ರೆಸ್ ಮಾತ್ರ ಒಂದು ಕಾಂಗ್ರೆಸ್ ಮಾತ್ರ ಅಧಿಕಾರ ಶಾಶ್ವತತೆ ಅಧಿಕಾರದ ನಿರೀಕ್ಷೆ ಈ ದಿನೇಶ್ ರೈಗಿಜ್ಜಿ ಪಕ್ಷಗೋಸ್ಕರವಾದ ಯಾನೆ ಏರಿಗೆ ಎದುರು ಬುರಿ ಎಲ್ಲ ತಯಾರುಪ್ಪೆ ಪಕ್ಷಗೋಸ್ಕರವಾದ ಯಾನೆ ಏರಡಲ ಎದುರು ಬುರ ತಯಾರಿಪ್ಪೆ ಅಧಿಕಾರಣಿ ದಿನೇಶ್ ರೈ ಬಯಸುಜೆ ಅಧಿಕಾರ ದಿನೇಶ್ ರೈಗೆ ಬೋರ್ಚಿ ಆಂಡ ಪಕ್ಷ ಬೋರ್ಡು ಬಂದಿನ ತೀರ್ಮಾನದ ಮಿತ್ತಡೆ ಎಂಕಲೆ ಮಾತ್ರಲ್ಲ ಇಪ್ಪು ನಾವು ಈ ಬೋರ್ತುಡಿ ಹೆಚ್ಚ ಪಾತ್ರ ಹೊಂದಿಜ್ಜಿ ಸೇರು ನಂಚಿನ ಮಾತ ಬಂಧುಲೆಗಳ ಜನಸೇವೆ ಮಲ್ಪುಣಂಚಿನ ನಿಕ್ಲೆಡ್ದ ಆಯ್ಲಕ್ಕಿಂದ ಸೇವೆಯನ್ನು ಮಲ್ಪುಣಂಚಿನ ಅವಕಾಶ ಹೊಂದಿ ದಿಗದನೆ ನಿಗ್ಲೆ ಮಾತ್ರೆಗಳ ಅಭಿನಂದನೆ ಸಲ್ಲಿಸ ಒಂದು ಅವಕಾಶಗೂ ಅದು ಹೊಂದಿಸ ಒಂದು ಎನ್ನೆರಡು ಪಾತ್ರ ಮುಕ್ತಾಯ ಮಂತ್ ಬ್ಲಾಕ್ದ ಕುಟುಂಬ ಸಮ್ಮೇಳನದ ಕುಟುಂಬ ಜೋಡಣೆ ಮಲ್ಪಿನ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷನ ವಹಿಸಿನಂತಿನ ರಮೇಶ್ ಶೆಟ್ರೆ ನಮ್ಮ ಮೂಡಾದ ಗುರಿಕಾರನಾಯಿನ ಸದಾಶಿವ ಉಲ್ಲಾಳ್ರವರೇ ಅಂಚನೆ ವೇದಿಕೆ ದಿತ್ತಿನ ಮಾತ ಪಕ್ಷದ ಕುಟುಂಬದ ಕಲೆ ಖಂಡಿತವಾದಿನಿ ರಮೇಶ್ ಶೆಟ್ಟಿ ಬ್ಲಾಕ್ ಅಧ್ಯಕ್ಷರಾದ ಆರ್ನ ನೇತೃತ್ವಡು ನವನೀತ ಉಲ್ಲಾಲ್ ಒಂಜಿ ರಾಜಕೀಯದ ಮೊಕ್ಕಂದೇ ತೋಜಿದು ಬರ್ಪುಂಡು ಖಂಡಿತವಾದ ಒಂಜಿ ಭವಿಷ್ಯದ ನಾಯಕ್ಕೆ ಈ ಉಲ್ಲಾಲುಡು ಆಪುನೇಕ್ ಸಂಶಯ ಇಜ್ಜಿಂದೊಂಜಿ ಭಾವನೆ ಇನಿ ರಮೇಶ್ ಶೆಟ್ಟಿ ಕೋಡೆಮೂರೆಂಡ ಕಾಂಗ್ರೆಸ್ ಅತ್ತು ರಮೇಶ್ ಶೆಟ್ಟಿನ ಪಪ್ಪನೆ ಕಾಂಗ್ರೆಸ್ ಎತ್ತೋ ವರ್ಷಡು ಒರಂಬ ಚುನಾವಣೆಡು 4 ಫರೀದರ್ನ ಚುನಾವಣೆ 5 ಖಾದರ್ನ ಚುನಾವಣೆ ಈ ಒರಂಬ ಚುನಾವಣೆಡು ಕೆಲಸ ಮಲ್ತಿನಂಚಿನ ರಮೇಶ್ ಶೆಟ್ಟಿ ಇನಿ ನಮ್ಮ ಬ್ಲಾಕ್ದ ಜವಾಬ್ದಾರಿನ ನಮ್ಮ ಶಾಸಕರಿಗೆ ಕೊಡ್ತೇವೆ ಶಾಸಕರನ್ನ ಅಭಿಪ್ರಾಯ ಮಾತ ಪಂಡರು ಯಾಂದಾಲಾಯ್ತ ವಿಷಯ ಪನ್ನೀರ ಪೋಪುಜಿ ಒಂಜಿ ಮುಸ್ಲಿಂ ಸಮುದಾಯದ ಪುಟ್ಟುಂದಲ್ಲ ಆರು ಈ ರಾಜ್ಯದ ಈ ದೇಶಡು ಮಾನವೀಯತೆಯ ಜನಾಂಗದ ಒಬ್ಬ ನಾಯಕ ಪಂಡದಿನಿ ರಾರಾಜು ಸಂದುಲ್ಲೇರು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಯುಟಿ ಖಾದರ್ ಆದುಪ್ಪು ಅಂಡಲ ಇಡೀ ದೇಶಡು ಇನಿ ಒಂಜಿ ರಾಜಕಾರಣಿ ಏರಂದು ಕೇಂಡ ಖಂಡಿತ 30 ರಾಜ್ಯಡು ಅವು ಪ್ರತಿ ಒಂಜಿ ರಾಜ್ಯಗೂ ಪೋಂಡಲ ಯುಟಿ ಖಾದರ್ನ ಆ ಒಂಜಿ ಸ್ವಭಾವ ಆರು ಮಲ್ಪಿನ ಕಾರ್ಯಕ್ರಮ ಕೋಡನಿಕಲು ತೂದುಪ್ಪರು ಯಾಂಡ್ಲ ಪೋದಿತ್ತೆ ಪುಸ್ತಕ ಮೇಲ ಸಿದ್ದರಾಮಯ್ಯರ ದಾದಾಪ ಅಂತಾರೆ ನಿಕ್ಲೆ ಮಾತೆರೆಲ್ಲ ಗೊತ್ತುಂಡು ಯಾನ್ ಪಣೀರೆ ಪೋಪುಜಿ ಅಂಡಲ ಯುಟಿ ಖಾದರ್ 50 ವರ್ಷ ಅಂಡ್ ಇನಿ ಮುಟ್ಟಲ ಗುರ್ತಜ್ಜಾನಕ್ಲೇನ ಪುದರೆಂಚಿನ ಕೇಂದ್ರಿಜೇರು ಇನಿ ಮುಟ್ಟಲ ಈ 50 ವರ್ಷಡು 5 ಸರ್ತಿ ಬೇತೆ ಬೇತೆ ಸ್ಥಾನವನ್ನು ವಹಿಸೊಂಡುಂಡಲ್ಲ ಗುರ್ತೆತ್ತಿನಕ್ಲೇನ ಪುದರ್ ಬಂಡದ್ಲೇ ಇದ್ದಾರೆ ಏರು ಗುರ್ತೆಜ್ಜಿ ಅಕ್ಲೇನು ಈರ್ನ ಪುದರಿಂಚಿನ ಇನಿ ಮುಟ್ಟ ಕೇಂದ್ರಿಜೇರು ಎಂಚಿನ ಈರ್ನ ಕೆಲಸ ಅಂದು ಮಾತ್ರ ಆರ್ನ ಮೂಲ ಗುಣ ಅವು ಆದುಪುಂಡು ಅಂಚ ಆದುಪುನಾಗ ಯುಟಿ ಖಾದರ್ನ ಸಾಧನೆಯನ್ನು ಮೆಚ್ಚಿದು ಇನಿ ಮಸ್ತು ಜನ ಸೇರ್ಪಡೆ ಆಗ್ತಾರೆ ದಯಮಲ್ತದ ನಿಗ್ಲಿಗೆ ಪಂಪುನಿ 410 ಲೋಕಸಭೆ ಸದಸ್ಯರಿತ್ತಿನ ಕಾಂಗ್ರೆಸ್ ಪಕ್ಷ ಒಂಜಿರಡ್ಡತ್ತು 410 ಜನ ಲೋಕಸಭೆ ಸದಸ್ಯರಿತ್ತಿನ ಈ ಕಾಂಗ್ರೆಸ್ ಪಕ್ಷ
ಇನಿ ಕೇವಲ ನೂದು ಅವರ ನಲ್ಪ ಇತ್ತ ನೂದಕ್ಕೆತ್ತದ ಇಂದೆತ್ತ ಮೂಲ ಉದ್ದೇಶ ಸಂವಿಧಾನಡು ರಾದಿಜ್ಜಿ ಜಾತಿ ಮತೊಟ್ಟು ರಾದಿಜ್ಜಿ ಪ್ರತಿ ಒಂಜಿ ಜಾತಿ ಧರ್ಮದ ಏನು ಒಂದೇ ದೃಷ್ಟಿ ತೂಪಿನ ಒಂಜಿ ಪಕ್ಷ ಇನ್ನಟ್ಟು ಮಾತ್ರ ಈ ದೃಷ್ಟಿ ಬೈದಿಂದು ಒಂಜಿ ನಾಯಕರನಕ್ಲು ಏರೆಗ್ಲ ಸುಳ್ಳು ಪನಂದೆ ಮೋಸ ಮಲ್ಪಂದೆ ಜಾತಿದ ಮಧ್ಯಡು ದಾದಲ ಪತ್ತದು ಪಾಡಂದೆ ಕೊಣುಪ್ನೆಟ್ಟಾತ್ರ ಮಾತ್ರ ಕಾಂಗ್ರೆಸ್ಗೆ ಬಮ್ಮಂಗ ಪುಂಡು ಹೊರತು ಬೇತ ಓ ವಿಷಯಡ್ಲಿ ಅನ್ನಿನಿ ಪನಿಯದ ತಯಾರಿಜ್ಜಿ 136 ಶಾಸಕರುಳ್ಳೇರು ಕಾಂಗ್ರೆಸ್ ಪಕ್ಷೋಡಿನಿ ರಾಜ್ಯೋಡು ರಮೇಶ್ ಶೆಟ್ಟರ್ ನಿಕ್ಲೆ ಮಾತೆರೆಗಳ ಗೊತ್ತುಂಡು. ಈ 136 ಶಾಸಕರೆಡು ಕೇವಲ 7 ಜನ ಮಾತ್ರ ಮುಸ್ಲಿಂ, ಒಂಜಿ ಕ್ರಿಶ್ಚನ್, 8 ಜನ ಬುಂಡ. 129 ಶಾಸಕರನಕ್ಲು ಭವ್ಯ ಭಾರತದ ಸನಾತನ ಹಿಂದೂ ಧರ್ಮದ ಬಾಂಧವರು ಮಾತ್ರ ಶಾಸಕರಾದುಳ್ಳೇರು. ಕೆಲವರು ಭಾವನೆ ಮುಸ್ಲಿಂ ಆಯ್ಸನ ಕಾಂಗ್ರೆಸ್, ಕ್ರಿಶ್ಚಿಯನ್ ಆಯ್ಸನ ಕಾಂಗ್ರೆಸ್, ಹಿಂದೂಲ ಆಯ್ಸನ ಬೇತೊಂಜಿ ಟೈಪನ್ನು ಪಡೊಂದಿಲ್ಲೇರು. 128 ಆಜನದನ ಶಾಸಕರಿನಿ ಸನಾತನ ಹಿಂದೂ ಧರ್ಮದ ಈಶ್ವರ ದೇವರಿಗೆ, ಗಣಪತಿ ದೇವರಿಗೆ ಮಾತೆರೆಗಳ ಕೈ ಮುಗಿದು ಕಾಂಡ ಬಿದಡ್ನಿ ನಿಕ್ಲು ಸಾಧನೆ ಮಲ್ಪಡು ಕಾಂಗ್ರೆಸ್ ಪಕ್ಷಗೂ ಖಂಡಿತವಾದ ಯಾನ್ ಬೊಡ್ಚಿ ಆಂಡ್ಲ ಕಾಂಗ್ರೆಸ್ ಪಕ್ಷ ಎಂಕ್ಲೆಗೆ ಬೋರ್ಡು ದಯ ಬಂಡ ಐತ ಸಿದ್ಧಾಂತ ಐತ ನಡವಳಿಕೆ ಆ ಪಕ್ಷದ ಪ್ರತಿಯೊಂದಿಂದುಲ ಎಂಕ್ಲೆಗೆ ಬೋರ್ಡು ಅಂಚಾದುಪುನಗಳ ನಿಕ್ಲು ಮಾತೆರ್ಲ ಆ ಒಂದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ನಂಬೊಂದು ಒತ್ತೊಂದು ಇನಿ ಬೈದರು ಕಾಂಗ್ರೆಸ್ ಪಕ್ಷಕ್ಕೂ ಸೇರುವಾರು ಏರು ದಾದ ಬಂಡಲ ನಿಕ್ಲೆಗೆ ಐನಿ ಗೆನ್ಪೊಡ್ಚಿ. ಲಾಸ್ಟ್ ಟೈಮ್ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಉಪ್ಪುನಾಗ ಈ ಸಲತ್ತು ಬಿ ಜೆ ಪಿಗೆ ದಾದ ಪಂಪೇರು ಬಂದುಲೆ 7 ಜಯಂತಿನ ಮಂತದೇರು. ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಜಯಂತಿ ಬಿ ಜೆ ಪಿ ತಗಲಿ ಇನಿಮುಟ್ಟ ಕಣ್ಣಿಗೆ ತೋಜಿಜಿ ಈ ದೇಶಕ್ಕೂ ಶಾಂತಿ ಸೌಹಾರ್ದ ಕೊನೆಂಚಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಜಯಂತಿನ ಮಲ್ತಿನಿ ಸಿದ್ದರಾಮಯ್ಯರು. ಈ ದೇಶಕ್ಕೂ ದುಷ್ಟರನ್ನು ನಾಶ ಮಲ್ಪಿನ ಅಂತಿನ ಶ್ರೀಕೃಷ್ಣ ದೇವರನ್ನ ಜಯಂತಿ ಮಲ್ತಿದ್ದೀನಿ ಮಾನ್ಯ ಕಾಂಗ್ರೆಸ್ ಪಕ್ಷ ಅವು ಸಿದ್ದರಾಮಯ್ಯರು. ಸ್ವಾಮಿ ವಿವೇಕಾನಂದರು ನಿಗಲೇ ಗೊತ್ತುಂಡು ಈ ದೇಶಕ್ಕೂ ದಾದ ಕೊಡ್ತಿನಾರು. 6ನೇ ಜಯಂತಿಲ ಮಲ್ತಿದ್ದೀನಿ ಸಿದ್ದರಾಮಯ್ಯರು. ಅಂಚಾದುಪ್ಪನಾಗ ಸಿದ್ದರಾಮಯ್ಯರು ಮುಸ್ಲಿಂ ವರ್ಗೀಕರಣ ಅತಂಡ ಹಿಂದುಳಿದ ವರ್ಗ ಅತಂಡ ಕುರುಪೇರಿಂದ ಪಣೊಂದು ನಡಪಿನಕ್ಲು ಉಳ್ಳೇರಿ ಅಕ್ಲೇನು ಮಾತೆರೆಗಳ ನಿಕ್ಕಲು ಕೆಬಿಗೆ ಕೇನಂದೆ ನಮ್ಮ ಮಾತ ಒಗ್ಗಟ್ಟಾದ ರಮೇಶ್ ಶೆಟ್ಟಿನ ನೇತೃತ್ವಗೂ ಇನಿ ಬಲಗೊರ್ಕ ಎಂಕುಲು ಕೇವಲ 7 ಚುನಾವಣೆ ಬೆಂತೀನಿ ಸುದರ್ಶನ್ ಶೆಟ್ರು, ರಮೇಶ್ ಶೆಟ್ಟಿ, ಸದಾಶಿವಲಾಲ್ ಒರುಂಬ ಚುನಾವಣೆ ಬೆಂತಿನಕುಲು ಮುಕ್ಕುಲು ಇನಿ ಮುಟ್ಟಲ ಹಿಂದೂ ಆದೆ ವಾ ಜಾತಿನ ಪುಟ್ಟದನಕುಲು ಸುದರ್ಶನ್ ಶೆಟ್ಟಿ ಬಂಟ್ ಸಮುದಾಯ, ರಮೇಶ್ ಶೆಟ್ಟಿ ಬಂಟ್ ಸಮುದಾಯ, ಸದಾಶಿವಲಾಲ್ ಮಲಯಾಳ ಬಿಲ್ಲವ ನಿಕುಲು ಮಾತೆರ್ಲ ಹಿಂದೂ ಮುಸ್ಲಿಂ ಒಟ್ಟಾದ ನಮ್ಮ ಪುಟ್ಟದನಕುಲು ಆಂಡಲ ಇನಿ ಮುಟ್ಟಲ ಫರೀದರ್ನ ಜೋಕ್ಲಾವಾಡು ಫರೀದರೆಗುಲಾವಾಡು ಒವೇ ಒಂಜಿ ಜಾತಿ ಭೇದ ಮರತದು ಇನಿ ಮುಟ್ಟ ಬೆಗರ್ದೆತ್ತಿನಿ ಅವು ಸನಾತನ ಹಿಂದೂ ಧರ್ಮದ ನಾಯಕರನ್ನ ಕುಲೆ ಈ ಸಂದರ್ಭದ ಪನೊಂದು UT ಖಾದರ್ನ ಸಾಧನೆ ನಿಕ್ಲು ಮಾತಾ ಮೆಚ್ಚಿದಿನಿ ಬೈದರು. ಕುದ್ರೋಳಿ ದೇವಸ್ಥಾನಡು ಶುಕ್ರವಾರ ಉಜು ಮಲ್ಪದು ಪೊಂಪೈಲು ಪಲ್ಲಿಡು ನಮಾಜ ಮಲ್ಪುನ ಒಂಜಿ ನಾಯಕಿ ಇತ್ತಿಂದ ಅವು UT ಖಾದರ್ ಬುಂಡ ಬೇತೆ ವಾ ನಾಯಕಿಲ ತಿಕ್ಕೆರೆ ಸಾಧ್ಯದಿಂದ ಈ ಸಂದರ್ಭ ಪನೊಂದು ಒಂಜೇ ಕ್ಯಾಬಿನೆಟ್ ರಡ್ಡು ಸೇತುವೆ ಇಡೀ ದೇಶೋಡೆ ಇಡೀ ರಾಜ್ಯೋಡೆ ಒಂಜಿ ಕ್ಯಾಬಿನೆಟ್ ರಡ್ಡು ಸೇತುವೆ ಮಂಜೂರು ಮಲ್ಪಿನ ತಾಕತ್ತಿತ್ತಿಂದ ಅವು UT ಖಾದರ್ಗೆ ಬುಂಡ ಬೇತೆ ವಾ ಮಂತ್ರಿಗಳ ವಾ ಶಾಸಕರಿಗಳ ಸಾಧ್ಯ ಇಜ್ಜಿ ಪನೊಂದು UT ಖಾದರ್ನ ಪಿರೌಡು ನಮ್ಮ ಮಾತ ಗಟ್ಟಿಯಾದ ಉಪ್ಪುಗ UT ಖಾದರ್ ಆರೆಗೆ ದೇವರು ಆರೋಗ್ಯ ಆಯುಸ್ಸು ಸಂಪತ್ತು ಮಾತ ಕೊರಡು ಈ ಕ್ಷೇತ್ರದ ಮಾತ ಜಾತಿ ಧರ್ಮದ ಕಲೆಗೆ ನನಾತ ಬೆನ್ನೆರ ಶಕ್ತಿ ದೇವರು ಕೊರಡು ಪನೊಂದು ಪಾತೆರ ಅವಕಾಶ ಮಲ್ತು ಕೊಡ್ತಿನ ಮಾತ ನಾಯಕರಿಗಳ ಸೇರಿದಿನ ಮಾತ ಕುಟುಂಬದ ಕ್ಲೇನು ಒಂದಿಸ ಒಂದು ಏನ ಪಾತೆರನು ಉಂತಾವೆ. ಜೈ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸೇರ್ದಿನಂಚಿನ ನಮ್ಮ ಕಾಂಗ್ರೆಸ್ದ ಕುಟುಂಬದಕ್ಲೆಗಿಲ ಒಂದನೆ ಮಲ್ತೊಂದು ಎನ್ನ ಒಂಜಿ ರಡ್ಡು ಪಾತೆರ ಕಾಂಗ್ರೆಸ್ಗೆ ಬತ್ತದು ಸೇರುವೆರು ದಾಯಕ್ಕೆ ಸೇವೆರು ಪನ್ಪಿನ ಅರ್ಥನು ನಮ್ಮ ಆಕ್ಲೆಗೆ ಮಲ್ಪದು ಕೊರೋಡು ದಾಯಪಂಡ ಕೆಲವೇರು ನಾ ಮನಸ್ಸಿಡು ಒಂಜಿ ಥರ ಗೊಂದಲಪ್ಪುಂಡು
ಎಂಕ್ಲು ಆ ಪಕ್ಷ ಒಪ್ಪಂಡು ಎಂಕ್ಲೆ ದಾದ ತಿಕ್ಕೊಂಡು ಈ ಪಕ್ಷ ಹೊಡಿತೇನೆ ಎಂಕ್ಲೆ ದಾದ ತಿಕ್ಕೊಂಡು ಅವು ಮಾತ ಕೆಲವರಿಗೆ ಮನಸ್ಸುಡು ಗೊಂದಲ ಒಪ್ಪುಂಡು. ಆ ಗೊಂದಲನ್ನು ನಿವಾರಣೆ ಮಲ್ಪೋಡು ಪಂದಾಂಡ ನಮ್ಮ ಅಕ್ಕಲಿಗೆ ಐತ ಬಗ್ಗೆ ಒಂದು ಅರ್ಥ ಮಲ್ತದ ಪನೋಡು. ಕಾಂಗ್ರೆಸ್ ನಮಗೆ ದಾಯ ಬೋರ್ಡು ಅತ್ರ ಇತರ ಪಕ್ಷ ನಂಗೆ ದಾಯ ಬೋರ್ಡು ಅವು ನಮ್ಮಡ ಒಂಚೂರು ಆಲೋಚನೆ ಇತ್ತದವೇನು ಸೇರ್ಪಡಾಪಿನ ಕ್ಲೆಗ್ ತೆರಿಪಾದುಕೊಂಡ ಭಾರಿ ಎಡ್ಡೆ ಬಂದು ಎನ್ನೊಂದು ಅಭಿಪ್ರಾಯ ದಾಯಪಂಡ ಪುಸತ್ ಬರ್ಪಿನ ಕ್ಲೆಗ್ ಪಕ್ಷದ ರೀತಿ ನೀತಿ ಓಲ ಗೊತ್ತು ಪೂಜಿ ಅಕ್ಲೆ ನಮ್ಮ ತೆರಿಪಾದುಕೊರಡು ನಮ್ಮ ಏತೋ ವರ್ಷೋಡ್ದಿಂಚಿ ಪಕ್ಷೋಡು ಬೆನ್ಪಿನಕುಲು ಅಂಚದೊಪ್ಪನಾಗ ನಮ್ಮಕ್ಕೆ ಗೊತ್ತುಂಡು ನಮ್ಮ ಅಕ್ಲಿಗೆ ಏನು ತೆರಿಪಾದುಕೊರಡು. ಕಾಂಗ್ರೆಸ್ ಪಕ್ಷೋಡು ಬತ್ತಂಡ ಪಾಪದಕ್ಲಿಗೆ ದಾದ ಪ್ರಯೋಜನ ಕಾಸುದಕ್ಲಿಗೆ ದಾದ ಪ್ರಯೋಜನ ಅವು ಮುಖ್ಯ ಬೋಡ ಅಣ್ಣಂಗೆ ದಾಯಪಂಡ ಪಾಪದಕ್ಲಿಗೆ ಒಂಜಿ ಪುಂಡಿ ನುಪ್ಪು ನೋಡ ಅಣ್ಣ ಅವಕಾಶ ಕಾಂಗ್ರೆಸ್ ಪಕ್ಷವ್ರು ತಿಕ್ಕೊಂಡು ಮಲ್ಲಕ್ಲೆಗೆ ಕಾಸು ಇತ್ತಿನಕ್ಲೆ ಪಕ್ಷ ಗೊಂತೆ ಕಾಸಿನ ಪಾಡು ನಂಚಿನ ಅವಕಾಶ ತಿಕ್ಕೊಂಡು ಮಾತೆಲ್ಲ ಪಾಡುವೇರನ್ನು ಬಂದ್ರೆ ಸಾಧ್ಯಜಿ ಅಂಡ್ ಕೆಲವೇರು ಪಾಪದಕ್ಲೆಗೆ ಒಂಜಿ ಹೆಲ್ಪ್ ಮಲ್ಪನಂಚಿನ ಒಂಜ ಮನೋಭಾವನೆ ಇತ್ತಿನಕುಲು ಉಪ್ಪೇರು ಅಂಚಿನಕುಲು ಪಾಪದಕ್ಲೇನು ಅಂತ ಸುಧಾರಿಸರು ತೂಪೇರು ಅಂಚಾದಪ್ಪನಾಗ ಈ ಪಕ್ಷೋಡು ನಮ್ಮ ಬೆಂದ ಬಂದಾಂಡ ಈ ಪಕ್ಷಗೂ ನಿಯತ್ತಡು ನಮ್ಮ ಇತ್ತ ಬಂದಾಂಡ ಈ ಪಕ್ಷಗೋಸ್ಕರ ನಮ್ಮ ಬೆಗರನ್ನು ಜಪಡಾಯ ಬಂದಾಂಡ ಈ ಪಕ್ಷೋಡು ನಮ್ಮ ಗಟ್ಟಿಯಾಯರು ಖಂಡಿತ ಸಾಧ್ಯ ಉಂಡು. ಪಕ್ಷಕ್ಕೆ ಬತ್ತಿ ಕೂಡಲೇ ಕೆಲವೇರ್ನ ಒಂದು ಅಭಿಪ್ರಾಯ ಒಪ್ಪುಂಡು ದಾದ ಪಂಡ ಎಂಕ್ಲೆ ಪಕ್ಷ ಒಪ್ಪಂಡು ದಾದ ತಿಕ್ಕೊಂಡು ನಿಕ್ಲಿಗೆ ಏತು ಕಾಸು ತಿಕ್ಕೊಂಡು ನಿಕ್ಲಿ ಸಂಬಳ ತಿಕ್ಕೊಂಡ ಅವು ಮಾತ ಕ್ವಶನ್ ನಮ್ಮ ಕೆಲವರನ್ನ ಬಾಯಿಡ್ ಬರ್ಪುಂಡು ನಮ್ಮಕ್ಕೆ ಏನು ದಿನಲ್ಲಿ ಉಂಡಾಯಿನು ಅಂಚೆ ನಮ್ಮ ಬರ್ಪಿನಿ ಕಾಸು ಮಲ್ಪರತ್ ಸೇವೆ ಮಲ್ಪರೆ ಏರೇ ಓರಿ ಬತ್ತಂಡಲ್ಲ ಪಕ್ಷಕ್ಕೂ ಸೇರಿನಕಲು ಸೇವೆ ಮಲ್ಪರೆನೇ ಮನಸ್ಥಿತದ ಬರಡು ಹೊರತು ಕಾಸು ಮಲ್ಪರೆ ಏರ್ಲ ಬರ್ಪಿನ ಅಗತ್ಯಜ್ಜಿ ದಾಯಪಂಡ ಕಾಸು ಇನಿ ಆಪುಂಡು ಎಲ್ಲ ಪೊಪ್ಪುಂಡು ಕಾಸು ನಂಗೆ ಶಾಶ್ವತದ್ದು ನಮ್ಮ ಮಲ್ತಿನ ಕೆಲಸ ನಮ್ಮ ಮಲ್ತಿನ ಸೇವೆ ನಮ್ಮ ಪಾಪದಕ್ಲೇನು ಮಲ್ತಿ ಗುರುತಿಸಿನಂಚಿನ ಕೆಲಸ ಅವು ನಮಗೆ ಶಾಶ್ವತವಾದ ಕಾಸು ನಮ್ಮ ಕಿಸೆ ತಪ್ಪುಂಡು ದಾಯಪಂಡ ಈ ಕಳೀಜ್ಜಿ ಪಾಪದಕ್ಲೇನು ಉದ್ಧಾರ ಮಲ್ಪೋಡು ಬಂದಾಂಡ ಆಕಲಿಗೆ ಕಾಸು ಕೊಡ್ದು ಉದ್ಧಾರ ಮಲ್ಪರೆ ಏರಿಗ್ಲ ಸಾಧ್ಯ ಇಜ್ಜಿ ಆಕಲಿ ತಿಳುವಳಿಕೆ ಕೊಡ್ದು ಆಕಲು ಬೆಂದಿನ ತಿನ್ಪಿನಂಚಿನ ಒಂದು ಸಾಧಿನ ನಮ್ಮ ತೊಜಪಾದು ಕೊಡ್ದು ಬಂದಾಂಡ ಅಕ್ಲೆಗ್ಲ ಮನಸ್ಸಿಡು ಅಕ್ಲೇದ ಹತ್ರ ಎಂಕ್ಲಿನ ಒಂಜಿ ಪುಣ್ಯ ನೊಪ್ಪು ತಿನ್ಪ ಎಂಕ್ಲೆಗೆ ಒಂದು ಅವಕಾಶ ತಿಕ್ಕಣ ಪಂಪಿನ ಭಾವನೆ ಬರ್ಪುಂಡು ಪಕ್ಷೋಡು ಬತ್ತಿ ಸಾತ್ಗೆ ಪಕ್ಷೋಡು ಕಾಸು ತಿಕ್ಕುಣ ಅಂತ ಪಂಪಿನ ಭಾವನೆನ ದಯದೀದ್ ಏರಾಯಿನಕುಲು ಪೊಸತ್ತು ಪಕ್ಷೋgu ಸೇರುವರ ಏರ್ಲ ಬೇಜಾರು ಮಲ್ಪೊಡ್ಚಿ ಎನ್ನ ನಿಜವಾಯಿನ ವಿಷಯ ಪಂಪೆ ಕಾಸುಗೂ ಬೋಡಾದ ಪಕ್ಷೋgu ಏರ್ಲ ಸೇರ್ಪಡೆ ಆವಡ್ಚಿ ಪಕ್ಷೋgu ಬೋಡಾದ ನಂಕು ಬೋಡಾದ ಜನಸೇವೆ ಮಲ್ಪುನಂಚಿನ ಅವಕಾಶಗೂ ಬೋಡಾದ ನಮ್ಮ ಪಕ್ಷೋgu ಸೇರ್ಗ ಎಂಕುಲ್ಲ ಇತ್ತೆ ಸಾಧಾರಣ ಒಂಜಿ 48 ವರ್ಷದಿಂದ ಪಕ್ಷೋಡು ಉಲ್ಲೆ ಅಂಡ್ ಉಳ್ಳಾಲೋಡು ಬತ್ತದು 43 ವರ್ಷದಿಂಚಿ ಈ ಪಕ್ಷದೊಟ್ಟಿಗೆ ಕಾಂಗ್ರೆಸ್ ಪಕ್ಷದೊಟ್ಟಿಗೆ ಉಲ್ಲೆ ಎಂಕಲ ಮಸ್ತ್ ಜನ ಟೀಕೆ ಮಾಡ್ತಿದ್ದೀನಿ ಒಳ್ಳೆಯರು ದಯಪಂಡ ನಿಕ್ಕ ಕಾಂಗ್ರೆಸ್ ಪಕ್ಷ ರಾದ ತಿಕ್ಕೊಂಡು ಎಂಕಲ ಪಕ್ಷ ಒಬ್ಬಲ್ಲ ನಿಕ್ಕ ಆ ಅವಕಾಶ ಕೊಡ್ಪ ಈ ಅವಕಾಶ ಕೊಡ್ಪ ಬಂದು ಬಂದಿನ ಮಸ್ತ್ ಜನ ಐತೆ ಆಂಡ ಎಂಕಲ ನಿರ್ಧಾರ ಒಂಜೆ ಆದಿತ್ತಂಡು ಅವಿನ ಬದಲಾವಣೆ ಎಂಕಲು ಮಲ್ಪರ ಪೋತುಜ ಎಂಕ್ಲೆ ಬೋಡಿತೀನಿ ಕಾಂಗ್ರೆಸ್ ಪಕ್ಷ ಮಾತ್ರ ಎಂಗ್ಲೆ ಪಾಪದಕ್ಲಿನ ರಕ್ಷಣೆ ಮಲ್ಪನ ಪಕ್ಷ ಮಾತ್ರ ಬೋಡಿತೀನಿ ಹೇಳಿದಾತ್ರ ಎಂಕುಲ್ ಪಕ್ಷ ಒಂದು ಬದಲಾವಣೆ ಮಾಡ್ತಿಜ ಇನ್ನಿತ ದಿನ ಮುಟ್ಟಲ್ಲ ಪಕ್ಷ ಓಡಲ್ಲ ಎಂಕುಲು ಏತು ಸಮಯ ಭೂಮಿ ಮಿತ್ತು ಉಪ್ಪನ್ನ ಆತ ಸಮಯ ಮುಟ್ಟಲ್ಲ ಎಂಕುಲು ಪಕ್ಷ ಓಡುಪ್ಪ ಆ ಭಾವನೆ ನದಿ ಒಂದು ಮಾತಿರಲ್ಲ ಈ ಪಕ್ಷಕ್ಕೆ ಸೇರ್ಪಡಾಲೆ ನಮಕಿಂದು ಮುಖ್ಯವಾದ ವಿಷಯ ಎಂಚಿನ ಪಂಡ ಜನಕುಲಿನ ಸೇವೆ ಮಲ್ಪರೆ ನಮ್ಮ ಒಂದು ಶಾಸಕರಾಯಿನ ಇತರ ಸಭಾಪತಿ ಲಾಯಿನ ಶ್ರೀ UT ಖಾದರ್ ಆರು ಅರೆಗಾತ್ರದ ಆಳ ಮಲ್ಪುನತ್ ಆರು ನಂಕಾತ್ರ ಮಲ್ಪುನು ఏ రాయినకులు వా పక్షదకులే ఆవడు వా జాతిదకులే ఆవడు ಏರೇ ಆವಡು ಏತ್ ಶ್ರೀಮಂತರೇ ಆವಡು ಏತ್ ಪಾಪದಕ್ಕೂಲೇ ಆವಡು ಅರ್ನ ಕೈತಡೆ ಎಂಗೆಲ್ಲ ಕಷ್ಟ ಬಂದು ಬಂದದ ಅರ್ನ ಕೈತಡೆ ಪೋಡ್ ಪಂದಾಂಡ ಆರ್ ಐಕ್ ಆಪುಣು ಪಂದಾಂಡ ಯಾನ್ ಖಂಡಿತ ಮಲ್ಪನ್ ಪಂಪಿನ ಭರವಸೆ ಕೊರ್ಪೇರು ಆ ಭರವಸೆ ನಾನು ನೆರವೇರಿಸೋದಲ್ಲ ಕೊರ್ಪೇರು ಆಪುಜಿ ಪಂದಾಂಡ ಆರ್ ಅಪ್ಪಗನೆ ಪಂಪೇರು ಕೆಲವರು ದಾದು ಮಲ್ಪೇರು ಪಂಡ ಇಂಕುಲಾರನ ಮಲ್ಪಾದ ಕೊರ್ಪ ಪಂಪಿನ ಭರವಸೆ ತೆರಿಯಂದಿನಕ್ಲೆ ಕೊರ್ಪೇರು ಅವು ಖಂಡಿತ ಮಲ್ಪೊಡ್ಸಿ ನಾಯಿ ಪಂಡ ಅರೆಗೊಂಜಿ ಕಪ್ಪು ಚುಕ್ಕೆಗನ ಒಡಿಸಿ ಆರು ನಿಜವಾದ ಅರ್ನ ಕೈತಂಡ ಮಲ್ಲೆ ತೊಂದ್ಕೋಯಡ 6 ಇಂಚಿನ ಕೆಲಸ ನಾನು ಮಲ್ತು ಕೊರ್ಪಂದು ಪಂಡೆರಡ ಆರವಿನ ಮಲ್ತದ್ದು ಕೊರ್ಪೇರು ಖಂಡಿತ ನೆತ್ತ ಅನುಭವ ಎಂಕ್ಲೆ ಉಂಡು ಆಪುಜಿ ಪಂಡೆರಡ ನೇರವಾದ ಪಂಪೇರು ಇದು ಆಪುಜಿ ನೆನ್ ಬುಡ್ಲೆ ಬಂದು ಅಂಚಾದಪ್ಪನಾಗ ನಮ್ಮ ಮಾತೆಲ್ಲ ಒಟ್ಟು ಸೇರಿದು ಈ ಪಕ್ಷದ ನನಾತು ಬುಳೆಪದು ಈ ಪಕ್ಷದ ನಮಗೆ ಇಂಚಿನ ಅವಕಾಶ ಉಂಡು ಅವೇನು ನಮ್ಮ ದೊತ್ತನರ ಪ್ರಯತ್ನ ಮಲ್ಪುಗ ಈ ಪಕ್ಷಗಾದ್ರೆ ನಮ್ಮ ಬೆನ್ಕ ಒಗ್ಗಟ್ಟು ಉಪ್ಪುಗನ್ ಪಂದೊಂದು ಎನ್ನರಡ್ಡು ಪಾತೆರೋಗು ಕೊರಕೊರಂಬ ಕಳೆದ ಚುನಾವಣೆಯಲ್ಲಿ ಪಕ್ಷಕ್ಕೆ ಬಂದಂಥವ್ರು ದಿನೇಶ್ ರೈ ಅವರು ಹೇಳಿದಾಗೆ ಈ ಮುಂಚೆ ಪಕ್ಷಕ್ಕೆ ಬರುವಂಥ ಸಂದರ್ಭದಲ್ಲಿ ಪಕ್ಷದಲ್ಲೇ ಸೇರ್ಪಡೆಗೆ
ಅದೇ ರೀತಿ ಏನು ಅವ್ರು ಹೇಳಿದರು ವಿರೋಧ, ಅದೇ ರೀತಿ ನನ್ನನ್ನೇ ವಿರೋಧಿಸಿ ಪಕ್ಷಕ್ಕೆ ತಡೆದಂಥ ಘಟನೆ ನಡೆದಿತ್ತು. ಹಾಗಾಗಿ ಅನಿವಾರ್ಯವಾಗಿ ಬೇರೆ ಪಕ್ಷವನ್ನು ಆಯ್ಕೆ ಮಾಡಬೇಕಾಯಿತು. ನಮ್ಮ ಸುರೇಖಾ ಮೇಡಮ್ ಇವರ ಪ್ರಯತ್ನದ ಫಲವಾಗಿ ಆವತ್ತು ಪ್ರಯತ್ನ ಪಟ್ಟಿದ್ದರು. ಆದರೆ ಆನಂತರ ಆ ಪ್ರಯತ್ನದ ಫಲವಾಗಿ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ನಲ್ಲಿ ನಿಷ್ಠೆಯಿಂದ ಕಳೆದ ಚುನಾವಣೆಯಲ್ಲಿ ಕೆಲಸ ಮಾಡಿದ್ವಿ. ಅಂದರೆ ತಡೆದಿದ್ದು ಯಾರೂ ಅಲ್ಲ, ನಾವು ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವ್ರೆ. ನಾನು ಸೇರ್ಪಡೆಯಾದಾಗ ಫಸ್ಟ್ ಬಂದು ಹೇಳಿದ್ದ ವ್ಯಕ್ತಿ ಏನು ಹೇಳಿದ್ದು ಅಂದರೆ, ನನ್ನ ಹೆಸರನ್ನು ಮಾತ್ರ ಎಲ್ಲೂ ಹೇಳ್ಬೇಡ ನೀನು ಅಂತ. ಅವತ್ತೇ ನಾನು ಹೇಳಿದ್ದೀನಿ, ಇಲ್ಲ ಅದು ಬಿಟ್ಟುಬಿಟ್ಟಿದ್ದೇನೆ ಅಂತ. ಈ ರೀತಿ ಪಕ್ಷಕ್ಕೆ ಬರೋದನ್ನು ತಡೆಯುವಂಥ ಜನಗಳು ಅದನ್ನು ಮಾಡುವಂಥ ಕೆಲಸವನ್ನು ಕೆಲವು ಕಡೆ ಮಾಡ್ತಾ ಇದ್ದಾರೆ. ಯಾಕಂದರೆ ಪಕ್ಷವನ್ನು ಬೆಳೆಸುವ ಬದಲು ಪಕ್ಷದ ಒಳಗಿದ್ದ ಪಕ್ಷವನ್ನು ನಾಶಪಡಿಸುವಂಥ ಪ್ರಯತ್ನಗಳು. ಪಕ್ಷದಲ್ಲಿ ನಿಜವಾಗ್ಲೂ ಹೇಳಿದರೆ ಪಕ್ಷದಲ್ಲಿ ಇಷ್ಟೇ ಇದ್ದರೆ ದುಡಿಬೋದು, ಇಲ್ಲಿದ್ದರೆ ಬಿಟ್ಟು ಹೋಗ್ಬೋದು. ಆದರೆ ಪಕ್ಷದಲ್ಲಿದ್ದು ಪಕ್ಷಕ್ಕೆ ಹಾನಿ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಯಾವ ಪಕ್ಷದಲ್ಲೂ ಮಾಡಿದರೂ ಅತ್ಯಂತ ಅಪಾಯಕಾರಿ. ಮತ್ತು ಪಕ್ಷದಲ್ಲಿ ನಾನು ಬಂದಾಗ ಪಕ್ಷಕ್ಕಾಗಿ ದುಡಿದೆ. ಕೆಲವೇ ದಿನಗಳಲ್ಲಿ ತಲಪಾಡಿ ಗ್ರಾಮ ಸಮಿತಿಯ ವಲಯ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಡುವಂಥ ಕೆಲಸವನ್ನು ಮಾಡಿದ್ರು. ನಮ್ಮ ಸುರೇಖಾ ಮೇಡಮ್ ಅವರಿದ್ದರು, ಇವರ ನೇತೃತ್ವದಲ್ಲಿ ರಮೇಶ್ ಶೆಟ್ಟಿ ಬೋಲಿಯಾರ್ ಅವರ ನೇತೃತ್ವದಲ್ಲಿ ವಲಯ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಯು ಟಿ ಖಾದರ್ ಅವರು ನನಗೆ ಕೊಡುವಂಥ ಕೆಲಸ ಮಾಡಿದ್ರು. ಪಕ್ಷಕ್ಕೆ ಬಂದು ಕೆಲವೇ ಸಮಯ ಆಗಿತ್ತು. ಯಾರು ವಿರೋಧ ಮಾಡಿದ್ರು ಅವರು ಸಹ ಇವತ್ತು ಆ ಸಮಿತಿಯ ಸದಸ್ಯರಾಗಿದ್ದಾರೆ. ಅಲ್ಲಿ ಅಧ್ಯಕ್ಷ ಸ್ಥಾನ ವಹಿಸುವಂಥ ಒಂದು ಅವಕಾಶ ನನಗೆ ಸಿಕ್ತು. ಇದು ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದರೆ, ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದರೆ ಸಿಗುವಂತಹ ಒಂದು ಸ್ಥಾನಮಾನಗಳು. ಹಾಗಾಗಿ ನೀವು ಬರ್ತಾ ಇದ್ದೀರಿ, ಯಾರು ಬರ್ತಾ ಇದ್ದೀರಿ, ಇವರು ದಯವಿಟ್ಟು ಯಾರ ಮಾತಿಗೂ ಕಿವಿ ಕೊಡಬೇಡಿ. ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿ. ಅವಕಾಶಗಳು ನಿಧಾನವಾಗಿ ಆದರೂ ಬಂದೇ ಬರ್ತದೆ. ಎಲ್ರಿಗೂ ಸೂಕ್ತ ಸ್ಥಾನಮಾನ ಸಿಗ್ತದೆ. ಇಲ್ದಿದ್ರೂ ಈ ಪಕ್ಷದಲ್ಲಿ ಒಂದು ಗೌರವ ಇದೆ, ನಿಮಗೆ ಎಲ್ಲ ಇಲಾಖೆಗಳಲ್ಲೂ ಗೌರವ ಇದೆ. ನಿಮ್ಮನ್ನು ಗೌರವಿಸುವಂಥ ಒಂದು ಸಮೂಹವೇ ಇಲ್ಲಿದೆ. ನಿಮ್ಮ ನಾಯಕತ್ವವನ್ನು ಒಪ್ಪುವಂಥ ಒಂದು ದೊಡ್ಡ ಹಿರಿಯರು ಮತ್ತು ಮಹಿಳೆಯರು ಮತ್ತು ಯುವಕರ ಪಡೆ ಇದೆ. ಈಗ NSUI-ನಂಥ ಯುವ ಪಡೆ ಈ ಕ್ಷೇತ್ರದಲ್ಲಿ ಸಕ್ರಿಯವಾಗ್ತಾ ಇದೆ. ನಮ್ಮ ಸಾಹಿಲ್ ಮಂಚೇಲರ್ ಅವರ ನೇತೃತ್ವದಲ್ಲಿ ಅತ್ಯಂತ ಸಬಲೀಕರಣದಲ್ಲಿ ಅತ್ಯಂತ ಒಂದು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲ ಆಗಬೇಕಾಗಿದ್ದಂಥದ್ದೇ. ಕೇವಲ ಹಿರಿಯರು ಮಾತ್ರ ಅಲ್ಲ, ಇವತ್ತು ಯುವಕರ ಪಡೆಯೇ ಸೇರ್ತಾ ಇದೆ. ಅಲ್ಲಲ್ಲಿ ಕ್ರೀಡೆ ಮತ್ತು ಇತರ ಕ್ರೀಡಾಕೂಟಗಳನ್ನು ಆಯೋಜಿಸುವುದರ ಮೂಲಕ ಯುವ ಸಮೂಹ ಪಕ್ಷದೆಡೆಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ಹೊಸ ನಾಯಕತ್ವವನ್ನು ವಹಿಸಿಕೊಂಡು ಬರುವಂಥವರು ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿ ಈ ಪಕ್ಷದಲ್ಲಿ ಎಲ್ರಿಗೂ ಸೂಕ್ತ ಸ್ಥಾನಮಾನ ಸಿಗ್ತದೆ. ನಮ್ಮ ಹಿರಿಯರು ಏನು ಹೇಳಿದ್ದಾರೆ, ದಿನೇಶ್ ರೈ ಅವರು ಹೇಳಿದ್ದಾರೆ, ಮುಸ್ತಫಾ ಅರೇಕಲ್ ಅವರು ಹೇಳಿದ್ದಾರೆ, ಅವರ ಈ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಅವರು ಸ್ಪಷ್ಟವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟರು. ಇದನ್ನೆಲ್ಲ ನೀವು ಅನುಸರಣೆ ಮಾಡಿ ಖಂಡಿತ ಪಕ್ಷ ನಿಮಗೆ ಅವಕಾಶ ಮುಂದಿನ ದಿನಗಳಲ್ಲೂ ಕೊಡ್ತದೆ. ಅದೇ ರೀತಿ ನಮ್ಮ ರಮೇಶ್ ಶೆಟ್ಟಿ ಬೋಲಿಯಾರ್ ಅವರಿದ್ದಾರೆ, ಇವರ ನಾಯಕತ್ವದಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ಪಕ್ಷದಲ್ಲಿ ಇನ್ನಷ್ಟು ಕೆಲಸವನ್ನು ಮಾಡೋದರ ಮೂಲಕ ಇನ್ನಷ್ಟು ಮುಂಬರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಅಲ್ಲೂ ಸಹ ಅತ್ಯುತ್ತಮ ಒಂದು ಸಾಧನೆಯನ್ನು ಮಾಡಿ ಈ ಒಂದು ಕ್ಷೇತ್ರದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ರಮೇಶ್ ಶೆಟ್ಟಿ ಅವರೇ, ಮೂಡಾದ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲ್ರವರು, ಕಾಂಗ್ರೆಸ್ ಕುಟುಂಬದ ಎಲ್ಲ ಬಂಧುಗಳೇ, ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಗುರುತಿಸುವಂಥ ಮತ್ತು ಬೇರೆ ಬೇರೆ ಸಾಮಾಜಿಕ ಮುಖಂಡರನ್ನು ಪಕ್ಷಕ್ಕೆ ಸೇರಿಕೊಳ್ಳುವಂಥ ಒಂದು ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷದ ಕಡೆ ಜನ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಅದು 135 ವರ್ಷಗಳ ಇತಿಹಾಸ ಇರುವ ಒಂದು ಪಕ್ಷ. ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ ಒಬ್ಬನೇ ಕಾರ್ಯಕರ್ತರಾದರೂ ಕಾಂಗ್ರೆಸ್ ಪಕ್ಷದವರು ಇದ್ದಾನೆ. ಯಾರು ಏನೇ ಹೇಳಿದರೂ ಕಾಂಗ್ರೆಸ್ ಪಕ್ಷವನ್ನು ಯಾರಿಗೂ ಕೂಡ ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಚುನಾವಣೆಯಲ್ಲಿ ಸೋಲು ಕಂಡಿರಬಹುದು, ಆದರೂ ಕೂಡ ಮತ್ತೆ ಅದು ಫಿನಿಕ್ಸ್ ಹಕ್ಕಿ ಅಂತ ಎದ್ದು ಬಂದು ಈ ದೇಶವನ್ನು ಆಳ್ತದೆ. ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ, ಈ ದೇಶದ ಇತಿಹಾಸ ಅದು ಕಾಂಗ್ರೆಸ್ಸಿನ ಇತಿಹಾಸ, ಈ ದೇಶದ ಸಂವಿಧಾನ ಅದು ಕಾಂಗ್ರೆಸ್ಸಿನ ಸಂವಿಧಾನ. ಆದ್ದರಿಂದ ಈ ದೇಶದ ಸಂಸ್ಕೃತಿ ಏನಿದೆ ಅದು ಕಾಂಗ್ರೆಸ್ಸಿನ ಸಂಸ್ಕೃತಿಯಾಗಿದೆ. ಅದನ್ನೆಲ್ಲ ಒಪ್ಪಿಕೊಂಡು ನಾವು ಕೆಲಸ ಮಾಡಿದಾಗ ನಾವೆಲ್ಲ ಒಂದೇ ತಾಯಿಯ ಮಕ್ಕಳ ಹಾಗೆ ಇಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾ ಇರೋದು. ಇವತ್ತು ನೀವು ಕಾಣ್ಬೋದು, ಕಾಂಗ್ರೆಸ್ ಪಕ್ಷದ ನಾಯಕರನ್ನು, ಜವಾಹರ್ಲಾಲ್ ನೆಹರೂರವರನ್ನು ಬಲವಾಗಿ ದೂಷಣೆ ಮಾಡ್ತಾರೆ. ಆದರೆ ಅವರು ಮಾಡಿದ ಸಾಧನೆಯಿಂದಾಗಿ ಇವತ್ತು ದೇಶ ಇಷ್ಟು ಬಲಿಷ್ಠವಾಗಿದೆ. ಇವತ್ತು 2014ನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದವರು ಎಲ್ಲವನ್ನೇ ನಾವೇ ಮಾಡಿದ್ದೇವೆ ಅಂತ ಹೇಳುವಂಥ ಒಂದು ಪರಿಪಾಠವನ್ನು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಅದೆಲ್ಲ ಸುಳ್ಳು ಎಂಬುದನ್ನು ಮನಗಂಡು ಇವತ್ತು ನಮ್ಮ ಯುವ ಮಿತ್ರ ನವನೀತ್ ಉಳ್ಳಾಲ್ರವರು ಅವರೊಂದು ಯುವ ಮುಖಂಡರಾಗಿ ಪಕ್ಷಕ್ಕೆ ಅವರ ನೇತೃತ್ವದಲ್ಲಿ ಅನೇಕ ಜನ ಸೇರ್ಪಡೆಯಾಗ್ತಾ ಇದ್ದಾರೆ. ಒಂದು ಒಳ್ಳೆಯ ಲಕ್ಷಣ. ಯಾತಕ್ಕೆ ಅಂತ ಹೇಳಿದರೆ ಇಂಥ ಯುವಕರು ದೇಶದ ಒಂದು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವುದರ ಮೂಲಕ ಅನೇಕ ಸ್ನೇಹಿತರನ್ನು ಕೂಡ ಮತ್ತೆ ಪಕ್ಷದತ್ತೆ ವಾಲಿಸುವಂಥ ಕೆಲಸ ತಾವೆಲ್ಲ ಮಾಡಬೇಕು. ಬಹುಶಃ ಈ ದೇಶದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಭಾವಿಸಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷ ಇರಬೇಕು ಈ ದೇಶದಲ್ಲಿ ಅಧಿಕಾರದಲ್ಲಿ.
ಈ ದೇಶದ ಅಭಿವೃದ್ಧಿ ಮಾಡಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಆದ್ದರಿಂದ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಇಲ್ಲಿ ಬಂದಿರಿ. ನಮ್ಮ ಶಾಸಕರು ವಿಧಾನಸಭಾ ಅಧ್ಯಕ್ಷರ ಬಗ್ಗೆ ಈಗಾಗಲೇ ಬಹಳಷ್ಟು ಮಾತುಗಳನ್ನು ಆಡಿದ್ದಾರೆ. ಮೊನ್ನೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಅನೇಕ ಸಾಹಿತಿಗಳು, ವಿದ್ವಾಂಸರು ಎಲ್ಲ ಸಭೆಯಲ್ಲಿದ್ದರು. ಅವರಲ್ಲಿ ಒಂದು ಭಾಷಣವನ್ನು ಮಾಡ್ತಾ ಹೇಳಿದರು, ಪ್ರಪಂಚದ ಎಲ್ಲ ಸಂಸ್ಕೃತಿ ಕೂಡ ನಮ್ಮ ದೇಶದಲ್ಲಿದೆ, ನಮ್ಮ ದೇಶದ ಎಲ್ಲ ಸಂಸ್ಕೃತಿ ಕೂಡ ಕರ್ನಾಟಕದಲ್ಲಿದೆ, ಕರ್ನಾಟಕದ ಎಲ್ಲ ಸಂಸ್ಕೃತಿ ಕೂಡ ನಮ್ಮ ಜಿಲ್ಲೆಯಲ್ಲಿದೆ, ನಮ್ಮ ಜಿಲ್ಲೆಯ ಎಲ್ಲ ಸಂಸ್ಕೃತಿ ಕೂಡ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿದೆ ಎಂಬ ಮಾತನ್ನು ಶಾಸಕರು ಹೇಳಿದರು. ಆ ನಂತರ ನಡೆದ ಎಲ್ಲ ಗೋಷ್ಠಿಯಲ್ಲಿ ಕೂಡ ಎಲ್ಲ ವಿದ್ವಾಂಸರು ಕೂಡ ನಮ್ಮ ವಿಧಾನಸಭಾ ಅಧ್ಯಕ್ಷರ ಮಾತನ್ನು ಉಲ್ಲೇಖಿಸಿ ಕವಿಗೋಷ್ಠಿಯಲ್ಲಿ ಮಾತನಾಡಿದರು. ನಾನು ಶಾಸಕರಿಗೆ ಫೋನ್ ಮಾಡಿ ಮತ್ತೆ ಹೇಳಿದೆ, ನಿಮ್ಮ ಭಾಷಣ ಭಾಳಷ್ಟು ಇಲ್ಲಿ ಉಲ್ಲೇಖ ಆಯಿತು, ಎಲ್ಲ ವಿದ್ವಾಂಸರು ಕೂಡ ನಿಮ್ಮ ಆ ಮಾತನ್ನು ಎತ್ತಿ ಹಿಡಿದು ಮಾತಾಡಿದ್ದಾರೆ, ಇದು ನಿಮ್ಮ ಅಭಿಮಾನದ ಒಂದು ಸಂಕೇತ ಎಂಬ ಮಾತನ್ನು ನಾನು ಶಾಸಕರಿಗೆ ಹೇಳಿದೆ ಮತ್ತೆ ಫೋನ್ ಮಾಡಿ. ಆದ್ದರಿಂದ ಅವರ ಕಾರ್ಯವೈಖರಿ, ನಾವೆಲ್ಲ ಒಟ್ಟಾಗಿ ಇಲ್ಲಿ ಕೆಲಸ ಮಾಡುವುದು, ಇದೆಲ್ಲ ನಮ್ಮ ದೇಶದ ಸಂಸ್ಕೃತಿ. ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಿದ್ದಕ್ಕೆ ನಿಮಗೆ ಎಲ್ಲರಿಗೂ ಶುಭವನ್ನು ಹಾರೈಸಿ ನಾವೆಲ್ಲ ಒಗ್ಗಟ್ಟಾಗಿ ದುಡಿಯುವುದರ ಮೂಲಕ ಈ ದೇಶದ ಸಂಸ್ಕೃತಿಯನ್ನು ಮಾನ್ಯ UT ಖಾದರ್ ಅವರ ಏನೋ ಒಂದು ಸಾಮರಸ್ಯದ ಕೊಡುಗೆ ಇದೆ, ಅದನ್ನು ಉಳಿಸೋಣ ಅಂತ ಹೇಳಿ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳಿಯಾರವರೇ, ಅದೇ ರೀತಿ ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ರವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ನಮ್ಮ ನಾಯಕರ ಪಕ್ಷದ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಬಂಧುಗಳೇ, ನಮ್ಮ ಕಾಂಗ್ರೆಸ್ ಪಕ್ಷ ಅಂತೇಳಿದರೆ ಸುಮಾರು 135 ಭಾರತ ಹೇಗೆ ವಿವಿಧತೆ ಏಕತೆಯನ್ನು ನಾವು ಕಾಣ್ತಾ ಇದ್ದೀವೋ, ತಾವೆಲ್ಲರೂ ಕೆಲವು ಮಂದಿ ಇವತ್ತು ಸೇರ್ಪಡೆಗೊಳ್ಳಿಕ್ಕಿದ್ದಾರೆ, ಬಹಳ ಇಚ್ಛಾಶಕ್ತಿಯಿಂದ ಇವತ್ತು ಸೇರ್ಪಡೆಗೊಳ್ಳಿಕ್ಕೆ ಬಂದಿದ್ದೀರಾ. ತಮಗೆಲ್ಲರಿಗೆ ನಾನೊಂದು ಕಿವಿಮಾತು, ಯಾಕೆಂತ ಹೇಳಿದರೆ ನಾವು ಕೂಡ ಸುಮಾರು ವರ್ಷದಿಂದ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಳ್ತಾ ಬರ್ತಾ ಇದ್ದೇವೆ. ಹಲವಾರು ಇಲೆಕ್ಷನ್ ಕೂಡ ನೋಡಿದ್ದೇವೆ. ಆ ಒಂದು ಇಲೆಕ್ಷನ್ ಸಮಯದಲ್ಲಿ ನಮ್ಮೊಟ್ಟಿಗೆ ಬಂದಂಥ ಕೆಲವು ವ್ಯಕ್ತಿಗಳು ಓಟು ಕೇಳಲಿಕ್ಕೆ ಹೋಗುವಾಗ ನಾನು ಯಾಕೆ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ಅಂತೇಳಿದರೆ, ತಾವು ಆ ರೀತಿ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಎಂಕಲು ಮುಲ್ಪ ಎಂದು ಅಲ್ಪಾವು ಅದು ಬರಬಾರ್ದು ಯಾವತ್ತಿಗೂ. ಯಾಕೆ ಅಂತೇಳಿದರೆ ಕೆಳಗಡೆ ಮೇಲ್ಗಡೆ ಎರಡೂ ಕಡೆ ಕೂಡ ನಾವು ನಮ್ಮ ಪಕ್ಷದ ನಾಯಕರನ್ನು ಗೆಲ್ಲಿಸಲಿಕ್ಕೆ ನಾವು ಪಣ ತೊಡಬೇಕೇ ವಿನಃ ಇಂಥ ಒಂದು ಮಾತು ಖಂಡಿತವಾಗಿ ಯಾರು ಕೂಡ ಮಾಡಬಾರ್ದಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು, ನಮ್ಮ ಖಾದರ್ ಸರ್ ಅವರ ಬಗ್ಗೆ ಹೇಳಬೇಕಾಗಿಲ್ಲ. ಯಾಕೆಂತ ಹೇಳಿದರೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ರೀತಿಯಲ್ಲಿ ಇವತ್ತು ಪ್ರಗತಿಪರವಾದಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಅವರು ತಮ್ಮ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿ ಹಿರಿಯರಿಗೂ ಕೂಡ ಈ ಬಗ್ಗೆ ಕೂಡ ಹಿರಿಯರಲ್ಲಿ ಕೂಡ ಅವರು ಗೌರವವನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ಇದೆಲ್ಲ ನಾವು ನೋಡ್ತಾ ಇದ್ದೇವೆ. ಅವರ ಒಂದು ಇದನ್ನು ನೋಡಿಕೊಂಡು ಎಲ್ಲರೂ ಕೂಡ ಇವತ್ತು ನಮ್ಮ ಪಕ್ಷದ ಕಡೆ ಇವತ್ತು ವಾಲ್ತಾ ಇದ್ದಾರೆ. ಅದರಲ್ಲಿ ಬಹುಶಃ ನಮ್ಮ ರಾಜ್ಯ ಸರ್ಕಾರ ತಂದಂಥ ಈ ಪಂಚ ಗ್ಯಾರಂಟಿ ಯೋಜನೆ ಇವತ್ತು ಮಹಿಳೆಯರನ್ನು ಹೆಚ್ಚಾಗಿ ಗಮನ ಸೆಳೀತಾ ಇದೆ. ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು, ಆರ್ಥಿಕ ಶಕ್ತಿಯನ್ನು ನೀಡ್ತಕ್ಕಂಥ ಒಂದು ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಗೃಹಲಕ್ಷ್ಮಿ ಅನ್ನುವಂಥ ಒಂದು ಉತ್ತಮವಾದ ಯೋಜನೆಯನ್ನು ಇವತ್ತು ಜಾರಿಗೆ ತಂದಿದೆ. ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು 15 ಕಂತು ಅಂತ ಹೇಳಿದರೆ ಇದು ಆ ವೇದಿಕೆ ಅಲ್ಲ, ಆದರೂ ಕೂಡ ನಮಗೆ ಇವತ್ತು ಮಹಿಳೆಯರಿದ್ದಾರೆ ಇದರಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, 15 ಕಂತು ಅಂತ ಹೇಳಿದರೆ 30,000 ಒಬ್ಬರೊಬ್ಬರ ಮಹಿಳೆಯರ ಖಾತೆಗೆ ಇವತ್ತು ಜಮಾ ಆಗಿದೆ. ಇದು ನಮ್ಮ ಯಾವ ಮಕ್ಕಳು ಕಳಿಸಿದಲ್ಲ, ಸರ್ಕಾರ ಕೊಟ್ಟಂಥ ಒಂದು ನಮಗೆ ಅಮೌಂಟ್. ಯಾಕಂತ ಹೇಳಿದರೆ ಈ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು, ಗಂಡನಿಗೆ ಪ್ರತಿಯೊಂದಕ್ಕೆ ಕೈ ಚಾಚಬಾರದು, ನಾವು ಕೂಡ ಆರ್ಥಿಕವಾಗಿ ಸದೃಢರಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆ ತಂದಿದ್ದಾರೆ. ಅದೇ ರೀತಿ ನಮ್ಮ ಗೃಹ ಜ್ಯೋತಿ ಆಗಿರ್ಬೋದು, ಇವತ್ತು ಯುವ ಶಕ್ತಿ, ಯುವಕರು ಮುಂದೆ ಬರಬೇಕು. ಯುವಕರಿಗೆ ಕೆಲಸ ಇಲ್ಲ, ಅವರು ಕೂಡ ಆರ್ಥಿಕವಾಗಿ ಸ್ವಲ್ಪ, ಯಾಕೆಂತೇಳಿದ್ರೆ ಮನೇಲಿದ್ದಾಗ ನಾವು ನೋಡ್ತಾ ಇದ್ದೇವೆ ಮಕ್ಕಳನ್ನು, ನಮ್ಮ ಮಕ್ಕಳೇ ಕೆಲಸ ಇಲ್ಲದೆ ಮನೇಲಿದ್ದಾಗ ನಾವು ತಾಯಂದಿರು ಬೈತಾ ಇರ್ತೇವೆ. ಅವರಿಗೆ ಮಾನಸಿಕವಾಗಿ ಅವರು ಇದಾಗ್ತಾರೆ ಅನ್ನೋಂಥ ದೃಷ್ಟಿಯಲ್ಲಿ ಈ ಒಂದು ಯುವ ನಿಧಿ ಅಂತ ಯೋಜನೆಯನ್ನು ಜಾರಿಗೆ ತಂದರು. ಇದನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಫಲಾನುಭವಿಗಳು ಬಹಳಷ್ಟು ಕಮ್ಮಿ ಆಗ್ತಾ ಇದ್ದೇವೆ. ನಮ್ಮ ಯೂತ್ನವರಿಗೆ ಹೇಳ್ತಾ ಇರೋದು, ಯಾಕೆಂತೇಳಿ ಯುವ ನಿಧಿ ಅಂತ ಯೋಜನೆ ಇಂಪ್ಲಿಮೆಂಟ್ ಆಗಬೇಕಾದ್ರೆ ನಿಮ್ಮಂಥವರ ಸಹಕಾರ ಅತ್ಯಂತ ಅಗತ್ಯ. ಯಾಕೆಂತೇಳಿದರೆ ನಿಮ್ಮಂಥವರ ಸಹಕಾರ ಅಗತ್ಯ ಇದೆ. ಯಾಕೆಂತೇಳಿದರೆ ಇವತ್ತು ನಮ್ಮ ಡಿಗ್ರಿಯಾಗಿ ಇನ್ನಿತರ ಕೆಲವು ಸ್ನಾತಕೋತ್ತರ ಪದವಿಯನ್ನು ಪಡೆದಂಥ ಅನೇಕ ಯುವಕರು ಕೆಲಸ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅಂಥವರನ್ನು ಇವತ್ತು ಆನ್ಲೈನಲ್ಲಿ ಕೂಡ ಅವರಿಗೆ ಅಪ್ಲೋಡ್ ಮಾಡಿಕೊಂಡು ಈ ಒಂದು ಯೋಜನೆಯ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನೀವು ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಆ ಒಂದು ಯುವ ನಿಧಿ ಯೋಜನೆ ಕೂಡ ನಮ್ಮ ಕ್ಷೇತ್ರದಲ್ಲಿ ಆದಷ್ಟು ಯುವಕರಿಗೆ ಮುಟ್ಟುವಂಥ ಕೆಲಸವನ್ನು ತಾವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡೋದನ್ನ ತಮಗೆಲ್ಲರೂ ಕೂಡ ಒಂದು ದಿವಸ 2 ಮಾತು ಮುಗಿಸ್ತೇನೆ. ನಮ್ಮ ಶಾಲಿನಿ ಶೆಟ್ಟಿಯವರು ಸುಮಾರು 10 ಮಂದಿಯನ್ನು ನಮ್ಮ ಪಕ್ಷಕ್ಕಾಗಿ ಸೇರಿಸಲಿಕ್ಕೆ ಕೆಲಸ ಮಾಡಿದ್ದಾರೆ.
ಅದೇ ರೀತಿ ಉಳ್ಳಾಳದಲ್ಲಿ ಕೂಡ ನಮ್ಮ ದೇವಕಿ ಉಳ್ಳಾಳ್ರವರು 5 ಜನರನ್ನು ಕೂಡ ಸೇರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಸೇರಿಸಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನವನೀತನವರು ಸುಮಾರು 20 ಮಂದಿಯನ್ನು ನಮ್ಮ ಪಕ್ಷಕ್ಕೆ ಸೇರಿಸಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ. ನವನೀತಿನಿಂದ 2 ಮಾತು. ಎಲ್ಲರಿಗೂ ನಮಸ್ಕಾರ. ಡಯಸಲ್ಲಿ ಕೂತಂಥ ಎಲ್ಲ ಗಣ್ಯರಿಗೆ ಹಾಗೂ ಕಾರ್ಯಕರ್ತರಿಗೆ, ಇಲ್ಲಿ 47 ವರ್ಷ, 43 ವರ್ಷ, 15, 10, 5 ಎಲ್ಲ ವರ್ಷಗಳು ಯಾವುದು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪಕ್ಷಕ್ಕಾಗಿ ದುಡಿದಂಥ ವರ್ಷಗಳಿದ್ದು ಅವರೆಲ್ಲ ಸೀನಿಯರ್ಸ್. ಇವರ ಮುಂದೆ ಇವರ ಜೊತೆ ಕೂತ್ಕೊಳ್ಳುವಂಥ ಭಾಗ್ಯ ಕೊಟ್ಟದ್ದೇ ನಂದು ಒಂದು ಭಾಗ್ಯ. ಕೂತ್ಕೊಳ್ಳೋ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ಹಾಗಾಗಿ ನಿಮ್ಮೆಲ್ಲರಿಗೆ ಪಕ್ಷದ ನನ್ನಕ್ಕಿಂತ ಜಾಸ್ತಿ ಗೊತ್ತಿರೋದು, ಎಲ್ಲರೂ ದುಡಿದಂಥವರು. ಸೊ ಹಾಗಾಗಿ ನಾನು ಭಾಷಣ ಮಾಡುವಂಥದ್ದು ಏನೂ ಇಲ್ಲ ಇಲ್ಲಿ. ನಾನು ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೆ ಸಹ ಬಂದಂಥ ಎಲ್ಲ ನನ್ನ ಮಿತ್ರರು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಸುಂದರಿಬಾಗ್ ವಾರ್ಡ್ ಆಗಲಿ ಸುತ್ತಮುತ್ತ ಬಂದಂಥ ನನ್ನ ಮಾತಿಗೆ ಹಾಗೂ ನನಗೆ ಇವರನ್ನು ಸೇರಿಸಲಿಕ್ಕೆ ನಿಜವಾಗಲೂ ಕಷ್ಟ ಆಗಲೇ ಇಲ್ಲ. ಯಾಕೆ ಅಂತ ಹೇಳಿದರೆ ಒಂದೇ ಒಂದು ಹೆಸರು ಹೇಳಿದ್ದು ನಾನು, ಸ್ಪೀಕರ್ ಸರ್, ಯು ಟಿ ಖಾದರ್ ಸರ್ ಎಲ್ಲರೂ ಒಟ್ಟು ಮಾಡಿ ಅಂತ ಹೇಳಿದ್ದಾರೆ. ಬನ್ನಿ ನಮಗೆ ಅಭಿವೃದ್ಧಿ ಆಗ್ತದೆ, ಎಲ್ಲರೂ ಒಟ್ಟಿಗೆ ಸೇರು ಅಂತ ಹೇಳಿದ್ದಕ್ಕೆ, ಮತ್ತು ನಮ್ಮ ರಮೇಶ್ ಶೆಟ್ಟಿ ಸರ್ ಅವರು ಒಂದು ಅತಿ ಬೇಗದಲ್ಲಿ ಮಾಡಿ ಅಂತ ಕಮ್ಮಿ ಆಯಿತು ಜನ ಬಂದದ್ದು ಲೆಕ್ಕ ಪ್ರಕಾರ. 2 ದಿವಸದಲ್ಲಿ ಆದಂಥ ಕೆಲಸ ಇದು. ನೆಕ್ಸ್ಟಿಗೆ ಇನ್ನೂ ಜನಗಳು ಜಾಸ್ತಿ ಇದ್ದಾರೆ ಬಂದದ್ದು. ಸೇರಿದಂಥ ಎಲ್ಲ ಇವರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಯು ಟಿ ಖಾದರ್ ಸರ್ ಅವರ ಹೆಸರು ಹೇಳಿದ್ದಕ್ಕೆ ಎಲ್ಲರೂ ಬಂದದ್ದು, ನನ್ನ ಹೆಸರಿಂದ ಬಂದವರಲ್ಲವೇ ಅಲ್ಲ. ಇಲ್ಲಿ ನಮ್ಮ ಅವರವರ ವಾರ್ಡ್ಗಳಿಗೆ ಅವರವರಿಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳುವ ಆಸೆಯಿಂದ ಯು ಟಿ ಖಾದರ್ ಸರ್ ಅವರ ಹೆಸರಿಂದ ಅವರ ವರ್ಚಸ್ಸಿಂದ ಬಂದಂಥ ಎಲ್ಲ ಜನರಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮಾತೆರೆಗ್ಲ ಸೇರಿದ ಗಣ್ಯರಿಗೆ ಯಾನು ಪ್ರೀತಿದ ಸೊಮ್ಮಲ್ಲಿ ತಂದೊಂದುಲ್ಲೆ ಅಂಚನೆ ಇನಿ ಮಾತೆರ್ಲ ಸೇರ್ಪಡೆ ಆಯರೆ ಬೈದೇರು ದಾಯಬಂಡ ಕಾಂಗ್ರೆಸ್ ಪಕ್ಷ ನಮ್ಮ ಬಡವೇರ್ನ ಪಕ್ಷ. ನಮ್ಮ ಒವ್ವೇ ಒಂಜಿ ನಮ್ಮ ಇತ್ತೆ ನಮ್ಮ ಒಂಜಿ ಸಾಧನೆ ಮನ್ಪುನಾಡ ಒಂಜಿ ಯು ಟಿ ಖಾದರ್ನ ನೇತೃತ್ವಡು ನಮಕ್ ಒವ್ವೇ 6 ಇಜ್ಜಿ ಬಂದು ಪನ್ಪುಜೇರು. ಒವ್ವೇ ಬೇಲೆ ಆವಡು ನಮ್ಮ ಪೋದು ಪಂಡುಂಡು ಆ ಬೇಲೆನಾರು ಮಂತೊಂದುಲ್ಲೇರು. ಇನಿ ನಡಪುನ ರೋಡ್ ಹಿಡ್ದು ಬತ್ತದು, ನೀರು ಹಿಡ್ದು ಬತ್ತದು, ಪೂರಾ ವ್ಯವಸ್ಥೆನ ನಂಗೆ ಒದಗಿಸಿದು ಕೊಡ್ತೇರು. ಅಂಚನೆ ಇನಿ ಸೇರರ ಬತ್ತಿನ ಮಾತೆರೆಗ್ಲ ಕಾಂಗ್ರೆಸ್ ಪಕ್ಷದ ಮಾತೆರೆಗೆನ್ನ ಪ್ರೀತಿದ 2 ಪಾತೆರನ್ನು ಮಾಡಿದ್ದು ಮುಗಿತು. ಪುರರೆಗ್ಲ ನಮಸ್ಕಾರ. ನಮ್ಮ ಒವೇ ಒಂಜಿ ಸ್ಟೆಪ್ ತೊಂದಾಗ ನಮ್ಮ ಒಂಜಿ 3 ಕ್ವಶನ್ಸ್ ಕೇನುವ ಹೌ ವೈ ವಾಟ್ ಅನ್. ಕೆಲವು ಸಲ ನಮಕ್ ದಾದಾಪುನ್ ಪಂಡ ದಾದ ನಮಕ್ ತಿಕ್ಕೊಂಡು ನಮ್ಮ ಎಂಚಾವೇನು ಮುಂದುವರಿಸುವ ಒಂದು ಮಲ್ಪುವ. ಸೊ ಯಾನೊಂಜಿ ಹೊಸತ್ ಆಲ್ಮೋಸ್ಟ್ ಒಂಜಿ 1 ಮಂತ್ ಪಕ್ಷಕ್ಕೆ ಸೇರ್ದು ಪಕ್ಷದ ಸಿದ್ಧಾಂತ ಜಾತ್ಯತೀತದೆ ಬಕ್ಕೆ ನನ್ನ ಫೇವ್ರೇಟ್ ದುಂಬುದ ರೋಲ್ ಮಾಡೆಲ್ ಪಂಡ ಇಂದಿರಾ ಗಾಂಧಿ ಪನೋಡು. ಸೊ ಐಕೋಸ್ಕರ ಯಾನು ಇದಕ್ಕೆ ಬತ್ ಸೇರಿದೆ. ಬಹುಶಃ ಯಾನೊಂದು ಸ್ಕೂಲ್ ಡುಪ್ನಾಗ ಇಂಕೊಂಚು ಕ್ವಶನ್ ಕೆಂದಿನ ನೆನಪು ಬರ್ಪುನ ಅಪ್ಪಗೇನು ಮಸ್ತ್ ಎಲ್ಲಿಯ. ಸೊ ನಿನ್ನ ರೋಲ್ ಮಾಡೆಲ್ ಪಂಡಾಗ ಐ ಜಸ್ಟ್ ಟೋಲ್ಡ್ ದಟ್ ಇಂದಿರಾ ಗಾಂಧಿ. ಸೊ ಮೇ ಬಿ ಇನ್ನಿ ಎಂಕ ಅವ್ರು ನೆನಪು ಬರೋದು ಕುಲ್ನಾಗ ಮಸ್ತ್ ನಮ್ಮ ವೇದಿಕೆ ಡುಪ್ಪುನ ಮಾನ್ಯರು ಮತ್ತು ಪಂಡೇರು ಆಯ್ತ ಬಗ್ಗೆ. ಸೊ ಜಾಸ್ತಿದಲ್ಲ ಪಾತ್ಯರೇಜಿ ಆ್ಯಂಡ್ ಕೈಪತ್ ನಡಪವಡ್ ನಿಕುಲು ಸಲಹೆ ಸೂಚನೆ ನಮ್ಮ ಅಧ್ಯಕ್ಷರ ಅವಡು ಉಪ್ಪುನ ಹಿರಿಯಕುಲು ಮಾತ ಕೊರೋಡು ನಮಕ್. ಸೊ ಅಪ್ಪಾಗ ಯುವ ಜನತೆ ಖಂಡಿತವಾದ್ಲ ಮುಂದೆ ಪೋಡು ಪಕ್ಷಾಡು ಎಸ್ಪೆಷಲಿ ಈ ಪಕ್ಷಾಡು. ಸೊ ಅಂಚನೆ ಎಂಗೆ ಅವಕಾಶ ಕೊರ್ನ ದೇವಕಿ ಅಮ್ಮ ದುಪ್ಪಡು, ಸುರೇಖಾ ಅಕ್ಕ ದುಪ್ಪಡು, ಚಂದ್ರಿಕಾ ಅಕ್ಕ ಮುಲ್ಪಪ್ಪನ ಪೂರೈರೆಗ್ಲ ನಿಕ್ಲೆಗ್ಲ ಧನ್ಯವಾದ ಕೊರ್ಪೆ. ಸೊ ನಮ್ಮ ಒಂಜಿ ಪುದಾರಂತೂ ಮರಪರೇಜಿ ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರು ಖಾದರ್ ಸರ್ ಅರೆಗ್ಲನ್ನ ಅಭಿನಂದನೆಯನ್ನು ಸಲ್ಲಿಸ್ತವೆ. ಥ್ಯಾಂಕ್ ಯು. ಚಿಕ್ಕದಿಂದ ನನಗೆ ನಮ್ಮ ಅಪ್ಪ ಅಮ್ಮ ಅಷ್ಟೇ ಹೇಳಿದ್ದು, ಕಾಂಗ್ರೆಸ್ ಶಾಲಿನಿಯವರು ಹೇಳಿದಾಗೆ ಇಟ್ ಈಸ್ ಪೋರ್ ಪೀಪಲ್ಸ್ ಪಾರ್ಟಿ ಎಂದು. ನಾವು ಸಹ ಬಡತನದಲ್ಲಿ ಹುಟ್ಟಿದ್ದು. 10 ಜನ ಮಕ್ಕಳಲ್ಲಿ ನಮಗೆ ಅಷ್ಟು ಬಡತನ ಇರಲಿಲ್ಲ, ಆದರೆ ದೊಡ್ಡವರಿಗೆ ತುಂಬ ಬಡತನ ಇತ್ತು. ಮತ್ತು ಎಲ್ಲರೂ ಹೇಳಿದಾಗೆ ಕಾಂಗ್ರೆಸ್ ಪೋರ್ ಪೀಪಲ್ಸ್ ಪಾರ್ಟಿ, ಅದಕ್ಕೆ ನಾನು ಸೇರಿದ್ದೇನೆ. ಪೋರ್ ಪೀಪಲ್ಸ್ ಪಾರ್ಟಿ ಹೇಳಿದ್ದಕ್ಕೆ ನಮ್ಮಿಂದ ಏನು ಆಗಬೇಕು ಅವರು ಹೇಳಿದಾಗೆ ನೀವು ನಮಗೆ ರೋಲ್ ಮಾಡೆಲ್ಸ್ ಆಗಿ ಮಾರ್ಗದರ್ಶನ ಕೊಟ್ಟು ನಮ್ಮನ್ನು ಯು ಹ್ಯಾವ್ ಟು ಲೀಡರ್ಸ್. ಥ್ಯಾಂಕ್ ಯು. ಇದು ಪ್ರಥಮವಾಗಿ ನಾವು ಉಳ್ಳಾಳದಿಂದ ಮತ್ತು ಸೋಮೇಶ್ವರದಿಂದ ಸೇರಿಸಿದೆ. ಬಾಕಿ ಎಲ್ಲ ಗ್ರಾಮಗಳದ್ದು ಕೂಡ ಸೇರ್ಪಡೆ ಆಗಲಿಕ್ಕಿದೆ. ಕೇವಲ ಇದು ಮಾತ್ರ ಅಲ್ಲ, ತಲಪಾಡಿಯಲ್ಲಿ ಕೂಡ ಭರ್ಜರಿಯಾಗಿ ಸೇರ್ಪಡೆ ಆಗಲಿಕ್ಕಿದೆ. ಅದೇ ರೀತಿ ಬೆಲ್ಮಾದಲ್ಲಿದೆ, ಕಿನ್ಯಾದಲ್ಲಿದೆ, ಅದೇ ರೀತಿ ಹಮ್ಲಮೋಗರ್ನಲ್ಲಿ ಕೂಡ ಇದೆ. ಬೇರೆ ಬೇರೆ ಕಡೆ ಕೂಡ ಸೇರ್ಪಡೆಗಳ ಲಿಸ್ಟ್ಗಳು ಬರ್ತಾ ಇದೆ. ಇಲ್ಲಿ ಸೇರ್ಪಡೆ ದೊಡ್ಡ ಮಟ್ಟದಲ್ಲಿ, ಯಾಕಂತ ಹೇಳಿದ್ರೆ ಏನಾದರೂ ದೊಡ್ಡ ಬದಲಾವಣೆ ನಮ್ಮ ಸಭಾಧ್ಯಕ್ಷರು ಏನಾದರೂ ಮಂತ್ರಿಗಳಾದರೆ
ಅವರ ಮುಖಾಂತರವೇ ನಾವು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ಸೇರಿಸುವಂತೇಳಿ ಈ ರಂಜಾನ್ ಕಳೆದ ನಂತರ ವ್ಯವಸ್ಥೆ ಮಾಡ್ತೇವೆ. ಅದರಿಂದ ಎಲ್ಲ ಕಡೆ ಕೂಡ ಈಗ ಲೀಡರ್ಸ್ ಜಾಸ್ತಿ ಕಡಿಮೆ ಆಗಿದ್ದಾರೆ, ಕಾರ್ಯಕರ್ತರು ಈಗ ಜಾಸ್ತಿ ಆಗಿದ್ದಾರೆ. ಎಲ್ಲರ ಕಡೆ ಕೂಡ ಕಾರ್ಯಕರ್ತರೇ ಆಗಬೇಕು, ಲೀಡರ್ಸ್ ಆಗಬಾರ್ದು. ಈಗ ಯು ಟಿ ಖಾದರ್ ಕೂಡ ಹಾಗೆ ಪ್ರತಿಯೊಂದು ಕೆಲಸ ಕೂಡ ನನಗೆ ಕೂಡ ಮೊನ್ನೆ ಭಾಳ ಬೇಸರ ಆಯಿತು ಅಂತ ಹೇಳಿದರೆ, ಒಂದು 3 ಮಂದಿ ಮಕ್ಕಳ MBBS 2ನೇ ವರ್ಷ ಆಗಿ 3ನೇ ವರ್ಷ ಆಗುವಾಗ ಅರಿವು ಸಾಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳು. ಅಪ್ಪ ಬಂದು ಕೂಗ್ತಾರೆ, ನನ್ನ ಮಕ್ಕಳು 5 ವರ್ಷ ಆಗಬೇಕು, 3 ವರ್ಷ ಆಯ್ತು ಅಷ್ಟೇ, 4ನೇ ವರ್ಷಕ್ಕೆ ಅರಿವು ಸಾಲ ಬ್ಲಾಕ್ ಮಾಡಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಕೇಳುವಾಗ ಹೋಗಿ ಹೇಳಿದ್ರಂತೆ, ನಿಮ್ಮ ರಿಸಲ್ಟ್ ಬರಬೇಕು, ನಂತರ ನಾವು ಓಪನ್ ಮಾಡ್ತೇವೆ ಅಂತೇಳಿ. ರಿಸಲ್ಟ್ ಬಂದ ನಂತರ ಹೇಳ್ತಾರಂತೆ ಅದು ಬ್ಲಾಕ್ ಆಗಿದೆ, ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆಗ ಅವರ ಕಣ್ಣಿಗೆ ಬಿದ್ದದ್ದು ಯು ಟಿ ಖಾದರ್ ಮಾತ್ರ. ಎಲ್ಲ ಮಕ್ಕಳು ಕೂಡ ರಾತ್ರಿ 1 ಗಂಟೆಗೆ ಯು ಟಿ ಖಾದರ್ ಮನೆಗೆ ಹೋಗಿ ಅವರ ತಂದೆ ತಾಯಿಗಳೆಲ್ಲ ಕೂಗಿದಾಗ ಏನು ಮಾಡುವ ಸ್ಥಿತಿಯಲ್ಲಿಲ್ಲ, ಅಸಹಾಯಕರಾಗಿದ್ದರು ಅವರು. ಆದರೂ ಕೂಡ ಅವ್ರು ಹೇಳಿದ್ರು, ಬೆಳಿಗ್ಗೆ ಖಂಡಿತವಾಗಿ ನಾನು ರಾತ್ರಿ ಬೆಳಗ್ಗೆ ಆಗುವಾಗ ಮಾಡಿ ಕೊಡ್ತೇನೆ, ನೀವು ಹೆದರಬೇಡಿ ಮಕ್ಕಳೇ ಅಂತ ಹೇಳಿಕೊಂಡು ಅವ್ರು ಕಳಿಸಿದರು. ಬೆಳಗ್ಗೆ 9 ಗಂಟೆ ಎಲ್ಲ ಮಕ್ಕಳಿಗೆ ಅವರೇ ಫೋನ್ ಮಾಡಿ, ನೀವು ಸೈಬರ್ ಸೆಂಟ್ರಲ್ಲಿ 9 ಗಂಟೆಗೆ ಕೂತ್ಕೊಳ್ಳಿ, 9 ಕಾಲ ಆಗುವಾಗ ಓಪನ್ ಮಾಡಿಸ್ತೇನೆ, ನಿಮ್ಮ ಆದ ನಂತರ ನಮಗೆ ಫೋನ್ ಮಾಡಿ ಅಂತೇಳಿ. 9 ಗಂಟೆಗೆ ಎಲ್ಲ ಮಕ್ಕಳು ಕೂಡ ಸೈಬರ್ ಸೆಂಟ್ರಲ್ಲಿ ಕೂತ್ಕೊಂಡು 9:15 ಆಗುವಾಗ ಕ್ಲೋಸ್ ಆಗಿದೆ. ಇಡೀ ಕರ್ನಾಟಕದ್ದು ಕ್ಲೋಸ್ ಆಗಿದೆ. ಎಲ್ಲ ಮಕ್ಕಳಿಗೆ ಖುಷಿಯಾಗಿದೆ. ಆದ್ದರಿಂದ ಅಂಥ ಕೆಲಸವನ್ನು ಕೂಡ ಅವ್ರು ಮಾಡಿ ಕೊಟ್ಟಿದ್ದಾರೆ. ನಂತರ ಒಂದು ನಿಮಿಷ ಅಂದರೆ, ಒಬ್ಬನಿಗೆ ಫಾರಿನ್ಗೆ ಹೋಗಬೇಕಿತ್ತು, ಯೂನಿವರ್ಸಿಟಿಯಲ್ಲಿ ಮಾಸ್ ಕಾರ್ಡನ್ನು ಕೊಡ್ತಾ ಇಲ್ಲ, ಮಾಸ್ ಕಾರ್ಡ್ ಬೋಗಸ್ ಮಾಡ್ತಾರೆ ಅಂತೇಳಿ ಅದು ಓಪನ್ ಮಾಡ್ತಾರೆ ಇಲ್ಲ. ಇವನಿಗೆ ಕೆಲಸ ಫಾರಿನಲ್ಲಿ ಹೋಗೇಬೇಕು, ಸರ್ಟಿಫಿಕೇಟ್ ಬೇಕು, ಏನು ಮಾಡುವಂಥ ಸ್ಥಿತಿ ಇಲ್ಲ. ಮುಖ್ಯಮಂತ್ರಿಗಳಿಗೆ ಮತ್ತು ಸ್ಪೀಕರ್ಗೆ ಮಾತ್ರ ಅವಕಾಶ ಅಂತೆ. ಅದು ಕೂಡ ನಮ್ಮ ಮಿತ್ರರಾದ ರಾಜು ಅವರಲ್ಲಿ SC ಆಗಿದ್ದು ಮೊದಲು, ಅವರು ಅಲ್ಲಿ ಆಫೀಸರ್ ಆದ ಕಾರಣ ಅವ್ರು ಹೇಳಿದರು, ಇಬ್ಬರಿಗೆ ಅವಕಾಶ ಇದೆ, ಮತ್ತು ಯಾರಿಗೆ ಆಗೋದಿಲ್ಲ ಅಂತೇಳಿ. ಆಗ ನಾವು ಓಡ್ಕೊಂಡು ಹೋಗಿ ಸ್ಪೀಕರ್ ಹತ್ರ ಹೇಳಿದ್ವಿ, ಹೀಗೆ ಸಾಧ್ಯತೆ ಬೇಸರ ಮಾಡಬೇಕು, ನಾಳೆ ನಾನು ಓಪನ್ ಮಾಡಿ ಕೊಡ್ತೇನೆ ಅಂತೇಳಿ. ಅದೇ ರೀತಿ ಮರುದಿವಸ 10 ಗಂಟೆಗೆ ಯೂನಿವರ್ಸಿಟಿಯಲ್ಲಿ ಓಪನ್ ಮಾಡಿ ಖಾಲಿ 5 ನಿಮಿಷದಲ್ಲಿ ಅವನ ಸರ್ಟಿಫಿಕೇಟ್ ತೆಗೆದುಕೊಟ್ಟು ಈಗ ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತಿಂಗಳಿಗೆ ಫೋನ್ ಮಾಡ್ತೇನೆ. ಅವರ ಒಂದು ಆಶೀರ್ವಾದದಿಂದ ನಾನು ಇವತ್ತು ಒಳ್ಳೆಯದಾಗಿದ್ದೇನೆ. ಇಲ್ಲದಿದ್ದರೆ ನಾನು ಬೇರೆಯವರೊಟ್ಟಿಗೆ ಸೇರಿಕೊಂಡು ನನ್ನ ಜೀವನ ಕೂಡ ಹಾಳಾಗ್ತಿತ್ತು ಎಂಬ ಮಾತನ್ನಿಲ್ಲ. ಅದೇ ರೀತಿ ಎಲ್ಲರೂ ಕೂಡ ಅವರೆಲ್ಲ ಉಪಕಾರವನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಸೋಮೇಶ್ವರದಲ್ಲಿ ಕೆಲವು ಮಕ್ಕಳು ಡಾಕ್ಟರ್ ಆಗಿದ್ದಾರೆ. ಡಾಕ್ಟರ್ ಆಗಿ ಅವರಿಗೆ ಕೂಡ ಹೇಳ್ತಾ ಇದ್ದಾರೆ, ಈಗ ನಾನು ಯು ಟಿ ಖಾದರ್ ಕೃಪಾ ಕಟಾಕ್ಷದಿಂದ ಡಾಕ್ಟರ್ ಆಗಿದ್ದೀನಿ, ಆ ಚುನಾವಣೆ ಬಂದಾಗ ನಾನು ಖಂಡಿತವಾಗಿ ಅವರಿಗೆ ಮತವನ್ನು ಬೇಡ್ತೇನೆ, ನಾವು ಬೇಕಾದರೆ ಫೀಲ್ಡ್ ವರ್ಕಿಗೆ ಕೂಡ ಬರ್ತೇವೆ ಅಂತ ಹೇಳ್ಕೊಂಡು ಅಷ್ಟು ಎಲ್ಲ ಕಡೆ ಅವರಿಗೆ ಯಾರೊಬ್ಬರಿಗೆ ಕೆಲಸ ಮಾಡಬೇಕಾದ್ರೆ ಜನ ಬೇಕು, ಇಂಪ್ಲಾಯ್ಸ್ ಬೇಕು, ಲೀಡರ್ಸ್ ಬೇಕು. ಆದರೆ ಯು ಟಿ ಖಾದರ್ರಿಗೆ ಯಾರು ಬೇಡ, ಅವರಿಗೆಲ್ಲರ ಪರಿಚಯ ಇದೆ, ಅವರೇ ಎಲ್ಲರೂ ಮಾಡಿಕೊಡ್ತಾ ಇದೆ. ಆದ್ದರಿಂದ ಅವರನ್ನು ನಂಬಿ ಇವತ್ತು ಪಕ್ಷಕ್ಕೆ ಹಲವಾರು ಜನ ಬರ್ತಾರೆ, ಮುಂದಿನ ದಿನಗಳಲ್ಲಿ ಕೂಡ ಬರ್ತಾರೆ. ಮುಂದಿನ ದಿನದಲ್ಲಿ ಇಂಥ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡುವ ಅಂತ ಹೇಳ್ತೇನೆ. ಅದೇ ರೀತಿ ಇವಾಗ ನ್ಯಾಷನಲ್ ಲೆವೆಲಲ್ಲಿ ಕೂಡ ಇವತ್ತೊಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯಾಕಂದರೆ ಜವಾಹರ್ ಮಂಚ್ ಅಂದರೆ ಮಕ್ಕಳಿಗೆ 10 ರಿಂದ 15 ವರ್ಷದ ಮಕ್ಕಳಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಮೊನ್ನೆ ಫಸ್ಟ್ ಟ್ರೈನಿಂಗ್ ಆಗಿ ಒಂದು 5 ಜನರನ್ನು ನಮ್ಮ ಯು ಟಿ ಖಾದರ್ರೇ ಕಳಿಸಿಕೊಟ್ಟಿದೆ. ಅಮಿತರನ್ನು, ಜಯಸಿಂತ, ರೇವತಿ, ಚಂಚಲಾಕ್ಷಿ ಮತ್ತೊಂದು ಮುಸ್ಲಿಂ ಲೇಡಿ 5 ಮಂದಿಯನ್ನು ಕೂಡ ಅವರು ಕಳಿಸಿಕೊಟ್ಟಿದ್ದಾರೆ. ಒಳ್ಳೆಯ ಅವರಿಗೆ ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಯಾಕಂತೇಳಿದರೆ RSSನವರು ಯಾವ ರೀತಿ ಭಜನೆ ಮಂದಿರದಲ್ಲಿ ದೇವಸ್ಥಾನದಲ್ಲಿ ಬಂದು ಕಾರ್ಯಕ್ರಮವನ್ನು ಮಕ್ಕಳಿಗೆ ಭಜನೆಯನ್ನು ಆಡಿಸ್ತಾರೆ, ಮತ್ತು ಭಜನೆ ಹಾಡಿ ಚೇಂಜ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಅಂಥದ್ದು 10 ರಿಂದ 15 ವರ್ಷದ ಮಕ್ಕಳಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಅವರನ್ನು ಕೂಡ ಒಂದು ಮುಖ್ಯವಾಹಿನಿಗೆ ತರುವಂಥ ಕೆಲಸ ಮಾಡಬೇಕು. ಆಲ್ ಇಂಡಿಯಾ ಲೆವೆಲಲ್ಲಿ ಕೂಡ ಇವತ್ತು ಕಮಿಟಿಯನ್ನು ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅದಕ್ಕೆ ಆಯ್ಕೆಯಾಗಿದ್ದಾರೆ. ಮುಂದಿನ ದಿನದಲ್ಲಿ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಬಂಟ್ವಾಳದಿಂದ ಶೈಲಜಾ ಪೂಜಾರಿ ಅಂತೇಳಿ ಅಡ್ವೊಕೇಟನ್ನು ಕೂಡ ನೇಮಕ ಮಾಡಿದ್ದಾರೆ. ಅವರು ಕೂಡ ಈ ಮುಂದಿನ ದಿನದಲ್ಲಿ ಇಲ್ಲಿ ಬಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡುವಂತೇಳಿ ಹಮ್ಮಿಕೊಂಡಿದ್ದಾರೆ. ಅದನ್ನು ಕೂಡ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಳ್ಳುತ್ತಾ ಈಗ ಸೇರ್ಪಡೆಯ ಕಾರ್ಯಕ್ರಮವನ್ನು ಮಾಡ್ತೇವೆ. ಚಂದ್ರಶೇಖರ್ ಮಾಸ್ತಿಗಟ್ಟೆ, ದಯವಿಟ್ಟು ಚಂದ್ರಶೇಖರ್ ಮಾಸ್ತಿಗಟ್ಟೆ ಅವರು ಆದಷ್ಟು ಬೇಗ ಬರಬೇಕು. ನೆಕ್ಸ್ಟ್ ಸಂತೋಷ್ ಪೂಜಾರಿ. ಅವಿನಾಶ್, ನಾಗರಾಜ್, ತಿಕ್ಷಾನ್, ನವೀನ್, ಸಫಲ್ಯ, ಬಸವರಾಜ್, ಕಿರಣ್ ರಾಜ್ ಪೂಜಾರಿ,
ಕೀರ್ತಿ, ಕಾವ್ಯ, ಎಲ್ಲಿ ಕಾವ್ಯ ಅವರು? ಬನ್ನಿ ಬನ್ನಿ. ನವನೀತ್ ಅವರ ಧರ್ಮಪತ್ನಿ ಕಾವ್ಯ ನವನೀತ್. ಶೈಲಾ ಶೈಲಾ ಸುರೇಖ. ಕೃಷ್ಣಮೂರ್ತಿ ಕೃಷ್ಣಮೂರ್ತಿ. ನಿತೇಶ್. ಇಂದಿರಾ ಇಂದಿರಾ. ಅಮಿತಾ ಬಂಡಿಗೊಟ್ಟೆ. ಜಾನಿಟ್ ಎಂ. ದಿನೇಶ್ ಶೆಟ್ಟಿ. ದಿನೇಶ್ ಶೆಟ್ಟಿ ಬರ್ತೀರಿ. ವಿವೇಕಾನಂದ. ವಿವೇಕಾನಂದ ವಿವೇಕಾನಂದ ಎದುರ್ತಿಲ್ಲ. ಶೈಲಾ ಡಿ ಕ್ರಾಸ್ತಾ. ಆಯ್ತು. ಝೀನಾ ಡಿ ಸೋಜಾ. ಓಕೆ. ರೋಸಿ ರಾಡ್ರಿಗಸ್. ರೋಸಿ ರಾಡ್ರಿಗಸ್. ಕೃಷ್ಣಮ್ಮ. ಕೃಷ್ಣಮ್ಮ. ವಿಶಾಲಾಕ್ಷಿ. ವಿಮಲಾ. ಸುರೇಶ್ ಗೌಡ. ರಮೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿಗೆ ಈಗೆಲ್ಲ ಸೇರುವವರು ಸೇರಿದ್ದಾರೆ.
you.